श्रीगुरवे नमः। श्रीचैतन्यमनोभीष्टं स्थापितं येन भूतले स्वयं रूपकदा मह्यं ददाति स्वपदान्तिकं। वन्देऽहं श्रीगुरो श्रीयुतपदकमलं श्रीगुरुं वैष्णवांश्च श्रीरूपं साग्रजातं सागणरघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधा कृष्णपादान् सागणललिता श्री विशाखान्वितांश्च। हे कृष्ण करुणा सिंधो दीनबंधो जगत्पते गोपेश गोपिका कांत राधा कांत नमोस्तुते। तप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये। वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। नमो विष्णुपादाय कृष्णप्रेष्ठाय भूतले श्रीमते भक्तिवेदांत स्वामिनिति नामिने। नमस्ते सारस्वते देवे गौरवाणी प्रचारिणि निर्विशेष शून्यवादी पाश्चात्य देशतारिणि। जय श्री कृष्ण चैतन्य प्रभो नित्यानंद श्री अद्वैत गदाधर श्रीवासादि गौर भक्तवृंद। हरे कृष्ण 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 हरे 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 राम 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 हरे हरे। हरे कृष्ण 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 हरे 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 राम 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 हरे हरे। ಹರೇ ಕೃಷ್ಣ. ಎಲ್ಲ ಭಕ್ತರಿಗೂ ಸಂಜೆಯ ಶ್ಲೋಕದ ಕಲಿಯುವ ತರಗತಿಗೆ ಸ್ವಾಗತ. ನಮಗೆ ಈ ಅವಕಾಶವನ್ನು ಮಾಡಿಕೊಟ್ಟಂತ ಇಸ್ಕಾನ್ ಶ್ರೀ ರಾಧಾ ಗೋವಿಂದ ಮಂದಿರದ ಪ್ರೆಸಿಡೆಂಟರಾದ ಶ್ರೀ ನಾಮನಿಷ್ಠ ಪ್ರಭುಜಿಗೆ ನಮ್ಮ ಕೃತಜ್ಞತೆಗಳನ್ನು ತಿಳಿಸಿ, ಎಲ್ಲ ಗುರುಗಳು ಹಾಗೂ ಶ್ರೀಲಾ ಪ್ರಭುಪಾದರಿಗೆ ನಮ್ಮ ನಮ್ರ ವಂದನೆಗಳನ್ನು ಅರ್ಪಿಸಿ ಅವರ ಕೃಪೆಯನ್ನು ಬೇಡಿ ಇಂದಿನ ತರಗತಿಯನ್ನು ಆರಂಭಿಸೋಣ. ಇಂದು ನಾವು 18ನೇ ಅಧ್ಯಾಯ ಶ್ಲೋಕ 55ರಿಂದ ಆರಂಭಿಸೋಣ. ಭಕ್ತ್ಯಾ ಮಾಂ ಅಭಿಜಾನಾತಿ ಓಂ ಶ್ರೀ ಪರಮಾತ್ಮನೇ ನಮಃ. ಭಕ್ತ್ಯಾ ಮಾಂ ಅಭಿಜಾನಾತಿ ಯಾವಾನ್ಯಶ್ಚಾಸ್ಮಿ ತತ್ವತಃ ತತೋ ಮಾಂ ತತ್ವತೋ ಜ್ಞಾತ್ವಾ ವಿಶತೆ ತದನಂತರಂ. ಭಕ್ತ್ಯಾ ಮಾಂ ಅಭಿಜಾನಾತಿ ಮಾಂ ಅಭಿಜಾನಾತಿ ಯಾವಾನ್ ಯಶ್ಚಾಸ್ಮಿ ತತ್ವತಃ ಯಹ ಚ ಅಸ್ಮಿ ಯಶ್ಚಾಸ್ಮಿ ಯಹ ಚ ಅಸ್ಮಿ ತತ್ವತಃ ತತೋ ಮಾಂ ತತ್ವತೋ ಜ್ಞಾತ್ವಾ ತತಃ ಮಾಂ ತತ್ವತಃ ಜ್ಞಾತ್ವಾ ವಿಶತೆ ತದನಂತರಂ ತತ್ ಅನಂತರಂ. ಭಕ್ತಿ ಸೇವೆಯಿಂದ ಮಾತ್ರ ದೇವೋತ್ತಮ ಪರಮ ಪುರುಷನಾದ ನನ್ನನ್ನು ನಾನಿರುವಂತೆ ಮನುಷ್ಯನು ಅರ್ಥ ಮಾಡಿಕೊಳ್ಳಬಲ್ಲ. ಇಂತಹ ಭಕ್ತಿಯಿಂದ ಮನುಷ್ಯನು ನನ್ನ ಪೂರ್ಣ ಪ್ರಜ್ಞೆಯನ್ನು ಪಡೆದಾಗ ಭಗವದ್ಧಾಮವನ್ನು ಪ್ರವೇಶಿಸಬಲ್ಲ. ಭಕ್ತಿ ಸೇವೆಯಿಂದ ಮಾತ್ರ ನಾವು ಭಗವಂತನನ್ನ ಅರ್ಥ ಮಾಡ್ಕೋಬಹುದು, ಅವನಿರೋ ಥರನೇ ಅರ್ಥ ಮಾಡ್ಕೋಬಹುದು. ಇಂತಹ ಭಕ್ತಿಯಿಂದ ಮನುಷ್ಯ ಪರಿಪೂರ್ಣತೆಯನ್ನು ಪಡಿತಾನೆ. ಆ ಥರ ಪಡೆದು ಭಗವದ್ಧಾಮನ ಪ್ರವೇಶಿಸ್ತಾನೆ. ಭಕ್ತ್ಯಾ ಮಾಂ ಅಭಿಜಾನಾತಿ ಭಕ್ತ್ಯಾ ಮಾಂ ಅಭಿಜಾನಾತಿ ಯಾವಾನ್ ಯಶ್ಚಾಸ್ಮಿ ತತ್ವತಃ ಯಾವಾನ್ ಯಶ್ಚಾಸ್ಮಿ ತತ್ವತಃ ತತೋ ಮಾಂ ತತ್ವತೋ ಜ್ಞಾತ್ವಾ ತತೋ ಮಾಂ ತತ್ವತೋ ಜ್ಞಾತ್ವಾ ವಿಶತೆ ತದನಂತರಂ. ವಿಶತೆ ತದನಂತರಂ. ಭಕ್ತ್ಯಾ ಮಾಂ ಅಭಿಜಾನಾತಿ ಯಾವಾನ್ ಯಚ್ಚಾಸ್ಮಿ ತತ್ವತಃ ಭಕ್ತ್ಯಾ ಮಾಂ ಅಭಿಜಾನಾತಿ ಯಾವಾನ್ ಯಶ್ಚಾಸ್ಮಿ ತತ್ವತಃ ತತೋ ಮಾಂ ತತ್ವತೋ ಜ್ಞಾತ್ವಾ ವಿಶತೆ ತದನಂತರಂ. ತತೋ ಮಾಂ ತತ್ವತೋ ಜ್ಞಾತ್ವಾ ವಿಶತೆ ತದನಂತರಂ. ಭಕ್ತ್ಯಾ ಮಾಂ ಅಭಿಜಾನಾತಿ
यावान्यश्चास्मि तत्त्वतः ततो मां तत्त्वतो ज्ञात्वा विशते तदनन्तरम्। भक्त्या मामभिजानाति यावान्यश्चास्मि तत्त्वतः ततो मां तत्त्वतो ज्ञात्वा विशते तदनन्तरम्। भक्त्या माम् अभिजानाति यावान् यश्चास्मि तत्त्वतः ततो मां तत्त्वतो ज्ञात्वा विशते तदनन्तरम्। भक्त्या मामभिजानाति यावान् यश्चास्मि तत्त्वतः ततो मां तत्त्वतो ज्ञात्वा विशते तदनन्तरम्। श्लोक 56 सर्वकर्माण्यपि सदा कुर्वाणो मद्व्यपाश्रयः मत्प्रसादादवाप्नोति शाश्वतं पदम् अव्ययम्। सर्वकर्माण्यपि कर्माणि अपि सदा कुर्वाणः मद्व्यपाश्रयः मत्प्रसादात् अवाप्नोति ಶಾಶ್ವತಂ ಅವ್ಯಯಂ. ನನ್ನ ಪರಿಶುದ್ಧ ಭಕ್ತರು ಎಲ್ಲ ಬಗೆಯ ವ್ಯಾಪಾರಗಳಲ್ಲಿ ನಿರತನಾಗಿದ್ದರೂ ನನ್ನ ರಕ್ಷಣೆಯಲ್ಲಿ ನನ್ನ ಕೃಪೆಯಿಂದ ಶಾಶ್ವತವೂ ಅವ್ಯಯವೂ ಆದ ನಿವಾಸವನ್ನು ಸೇರುತ್ತಾನೆ. ಭಗವಂತ ಹೇಳ್ತಿದ್ದಾರೆ, ನನ್ನ ಪರಿಶುದ್ಧ ಭಕ್ತರು ಎಲ್ಲ ಬಗೆಯ ವ್ಯಾಪಾರದಲ್ಲಿ ನಿರತರಾಗಿದ್ರು ಕೂಡ ನನ್ನ ರಕ್ಷಣೆಯಲ್ಲಿ ಇರ್ತಾನೆ, ನನ್ನ ಕೃಪೆಯಿಂದ ಶಾಶ್ವತವೂ ಅವ್ಯಯವೂ ಆದ ನಿವಾಸವನ್ನು ಸೇರ್ತಾನೆ. ಸರ್ವಕರ್ಮಾಣ್ಯಪಿ ಸದಾ ಕುರ್ವಾಣೋ ಮದ್ವ್ಯಪಾಶ್ರಯಃ ಮತ್ಪ್ರಸಾದಾದವಾಪ್ನೋತಿ ಶಾಶ್ವತಂ ಪದಂ ಅವ್ಯಯಂ. ಸರ್ವಕರ್ಮಾಣ್ಯಪಿ ಸದಾ ಕುರ್ವಾಣೋ ಮದ್ವ್ಯಪಾಶ್ರಯಃ ಸರ್ವಕರ್ಮಾಣ್ಯಪಿ ಸದಾ ಕುರ್ವಾಣೋ ಮದ್ವ್ಯಪಾಶ್ರಯಃ ಮತ್ಪ್ರಸಾದಾತ್ ಅವಾಪ್ನೋತಿ ಶಾಶ್ವತಂ ಪದಂ ಅವ್ಯಯಂ. ಮತ್ಪ್ರಸಾದಾದವಾಪ್ನೋತಿ ಶಾಶ್ವತಂ ಪದಮವ್ಯಯಂ. ಸರ್ವಕರ್ಮಾಣ್ಯಪಿ ಸದಾ ಕುರ್ವಾಣೋ ಮದ್ವ್ಯಪಾಶ್ರಯಃ ಮತ್ಪ್ರಸಾದಾತ್ ಅವಾಪ್ನೋತಿ ಶಾಶ್ವತಂ ಪದಂ ಅವ್ಯಯಂ. ಸರ್ವಕರ್ಮಾಣ್ಯಪಿ ಸದಾ ಕುರ್ವಾಣೋ ಮದ್ವ್ಯಪಾಶ್ರಯಃ ಮತ್ಪ್ರಸಾದಾದವಾಪ್ನೋತಿ ಶಾಶ್ವತಂ ಪದಮವ್ಯಯಂ. ಸರ್ವಕರ್ಮಾಣ್ಯಪಿ ಸದಾ ಕುರ್ವಾಣೋ ಮದ್ವ್ಯಪಾಶ್ರಯಃ ಮತ್ಪ್ರಸಾದಾತ್ ಅವಾಪ್ನೋತಿ ಶಾಶ್ವತಂ ಪದಂ ಅವ್ಯಯಂ. ಸರ್ವಕರ್ಮಣ್ಯಪಿ ಸದಾ ಕುರ್ವಾಣೋ ಮದ್ವ್ಯಪಾಶ್ರಯಃ ಮತ್ಪ್ರಸಾದಾದವಾಪ್ನೋತಿ ಶಾಶ್ವತಂ ಪದಮವ್ಯಯಂ. ಹರೇ ಕೃಷ್ಣ. ಪ್ರವೀಣ ಮಾತಾಜಿ ಹೇಳಿಸ್ತೀರಾ ಮಾತಾಜಿ? ಮಾತಾಜಿ ಇನ್ನು ಅದಟ್ಟು ಮಾಡುದಿಲ್ವ ಮಾತಾಜಿ? ಸಾಕ ಮಾತಾಜಿ? ಮಾಡ್ಲಾ? ಮಾಡ್ಲಾ? 4 ಮಾಡಿ ಮಾತಾಜಿ, 4 ಮಾಡಿ ಮತ್ತೆ ನಾನು ಓದಿಸ್ತೇನೆ. ಸರಿ ಸರಿ. ಶ್ಲೋಕ 57. ಚೇತಸಾ ಸರ್ವಕರ್ಮಾಣಿ ಮಯಿ ಸನ್ಯಸ್ಯ ಮತ್ಪರಃ ಬುದ್ಧಿಯೋಗಂ ಉಪಾಶ್ರಿತ್ಯ ಮಚ್ಚಿತ್ತಃ ಸತತಂ ಭವ.
चेतसा सर्वकर्माणि मयि सन्न्यस्य मत्परः बुद्धियोगम् उपाश्रित्य मच्ಚಿತ್ತಃ ಸತತಂ ಭವ. ಎಲ್ಲ ಚಟುವಟಿಕೆಗಳಲ್ಲಿಯೂ ನನ್ನನ್ನು ಅವಲಂಬಿಸು ಮತ್ತು ಯಾವಾಗಲೂ ನನ್ನ ರಕ್ಷಣೆಯಲ್ಲಿ ಕೆಲಸ ಮಾಡು. ಇಂತಹ ಭಕ್ತಿ ಸೇವೆಯಲ್ಲಿ ಸಂಪೂರ್ಣವಾಗಿ ನನ್ನ ಪ್ರಜ್ಞೆಯನ್ನು ಹೊಂದಿರು. ಎಲ್ಲ ಚಟುವಟಿಕೆ ಅರ್ಜುನಗೆ ಹೇಳ್ತಾ ಇದ್ದಾನೆ, ಎಲ್ಲಾ ಚಟುವಟಿಕೆಯಲ್ಲೂ ನನ್ನನ್ನೇ ಅವಲಂಬಿಸು, ನನ್ನ ಮೇಲೆ ಡಿಪೆಂಡ್ ಆಗು, ಯಾವಾಗಲೂ ನನ್ನ ರಕ್ಷಣೆಯಲ್ಲೇ ಕೆಲಸ ಮಾಡು. ಇಂತಹ ಭಕ್ತಿ ಸೇವೆಯಲ್ಲಿದ್ರೆ ಸಂಪೂರ್ಣವಾಗಿ ನನ್ನ ಪ್ರಜ್ಞೆಯನ್ನು ಹೊಂದಿರು ಅಂತ ಹೇಳ್ತಾರೆ. ಮಚ್ಚೇತಸಾ ಸರ್ವಕರ್ಮಾಣಿ ಚೇತಸಾ ಸರ್ವಕರ್ಮಾಣಿ ಮಯಿ ಸನ್ಯಸ್ಯ ಮತ್ಪರಃ ಮಯಿ ಸನ್ನ್ಯಸ್ಯ ಮತ್ಪರಃ ಬುದ್ಧಿಯೋಗಂ ಉಪಾಶ್ರಿತ್ಯ ಬುದ್ಧಿಯೋಗಮುಪಾಶ್ರಿತ್ಯ ಮಚ್ಚಿತ್ತಃ ಸತತಂ ಭವ. ಮಚ್ಚಿತ್ತಃ ಸತತಂ ಭವ. ಚೇತಸಾ ಸರ್ವಕರ್ಮಾಣಿ ಮಯಿ ಸನ್ಯಸ್ಯ ಮತ್ಪರಃ ಚೇತಸಾ ಸರ್ವಕರ್ಮಾಣಿ ಮಹಿ ಸನ್ನ್ಯಸ್ಯ ಮತ್ಪರಃ ಬುದ್ಧಿಯೋಗಂ ಉಪಾಶ್ರಿತ್ಯ ಮಚ್ಚಿತ್ತಃ ಸತತಂ ಭವ. ಬುದ್ಧಿಯೋಗಮುಪಾಶ್ರಿತ್ಯ ಮಚ್ಚಿತ್ತಃ ಸತತಂ ಭವ. ಚೇತಸಾ ಸರ್ವಕರ್ಮಾಣಿ ಮಯಿ ಸನ್ಯಸ್ಯ ಮತ್ಪರಃ ಬುದ್ಧಿಯೋಗಂ ಉಪಾಶ್ರಿತ್ಯ ಮಚ್ಚಿತ್ತಃ ಸತತಂ ಭವ. ಚೇತಸಾ ಸರ್ವಕರ್ಮಾಣಿ ಮಹಿ ಸನ್ನ್ಯಸ್ಯ ಮತ್ಪರಃ ಬುದ್ಧಿಯೋಗಮುಪಾಶ್ರಿತ್ಯ ಮಚ್ಚಿತ್ತಃ ಸತತಂ ಭವ. ಚೇತಸಾ ಸರ್ವಕರ್ಮಾಣಿ ಮಯಿ ಸನ್ಯಸ್ಯ ಮತ್ಪರಃ ಬುದ್ಧಿಯೋಗಂ ಉಪಾಶ್ರಿತ್ಯ ಮಚ್ಚಿತ್ತಃ ಸತತಂ ಭವ. ಚೇತಸಾ ಸರ್ವಕರ್ಮಾಣಿ ಮಹಿ ಸನ್ನ್ಯಸ್ಯ ಮತ್ಪರಃ ಬುದ್ಧಿಯೋಗಮುಪಾಶ್ರಿತ್ಯ ಮಚ್ಚಿತ್ತಃ ಸತತಂ ಭವ. ಶ್ಲೋಕ 58. ಮಚ್ಚಿತ್ತ ಸರ್ವದುರ್ಗಾಣಿ ಮತ್ಪ್ರಸಾದಾತ್ ತರಿಷ್ಯಸಿ ಅತ ಚೇತ್ವಂ ಅಹಂಕಾರಾತ್ ನಾಶ್ರೋಷ್ಯಸಿ ವಿನಂಕ್ಷ್ಯಸಿ. ಮಚ್ಚಿತ್ತಃ ಸರ್ವದುರ್ಗಾಣಿ ಮತ್ಪ್ರಸಾದಾತ್ ತರಿಷ್ಯಸಿ ಅತ ಚೇತ್ವಂ ಅಹಂಕಾರಾನ್ ಶೋಷ್ಯಸಿ ವಿನಂಕ್ಷ್ಯಸಿ. ನೀನು ನನ್ನ ಪ್ರಜ್ಞೆಯನ್ನು ಹೊಂದಿದಾಗ ಬದ್ಧ ಜೀವನದ ಎಲ್ಲ ಅಡ್ಡಿಗಳನ್ನು ನನ್ನ ಕೃಪೆಯಿಂದ ನಿವಾರಿಸಿಕೊಳ್ಳುವೆ. ಆದರೆ ನೀನು ಇಂತಹ ಪ್ರಜ್ಞೆಯಲ್ಲಿ ಕೆಲಸ ಮಾಡದೆ ಅಹಂಕಾರದಿಂದ ಕೆಲಸ ಮಾಡಿದರೆ, ನನ್ನ ಮಾತನ್ನು ಕೇಳದೆ ಹೋದರೆ ಮುಳುಗಿ ಹೋಗುತ್ತೀಯಾ. ಇಲ್ಲಿ ವಾರ್ನ್ ಮಾಡ್ತಾ ಇದ್ದಾನೆ ಕೃಷ್ಣ. ನೀನು ನನ್ನ ಪ್ರಜ್ಞೆ ಹೊಂದಿದಾಗ ಬದ್ಧ ಜೀವನದ ಎಲ್ಲ ಅಡ್ಡಿಗಳು ನನ್ನ ಕೃಪೆಯಿಂದ ನಿವಾರಿಸ್ಕೊಳ್ತೀಯ. ಆದ್ರೆ ನೀನು ನಿನ್ನ ಇಂತಹ ಪ್ರಜ್ಞೆಯಲ್ಲಿ ಕೆಲಸ ಮಾಡದೆ, ಕೃಷ್ಣ ಪ್ರಜ್ಞೆಯಲ್ಲಿ ಕೆಲಸ ಮಾಡದೆ ಅಹಂಕಾರದಿಂದ ಕೆಲಸ ಮಾಡಿದ್ರೆ, ನನ್ನ ಮಾತನ್ನು ಕೇಳದೆ ಹೋದ್ರೆ ಮುಳುಗಿ ಹೋಗ್ತೀಯಾ ಅಂತ ಹೇಳ್ತಾರೆ. ಮಚ್ಚಿತ್ತ ಸರ್ವದುರ್ಗಾಣಿ ಮತ್ಪ್ರಸಾದಾತ್ ತರಿಷ್ಯಸಿ ಅತ ಚೇತ್ವಂ ಅಹಂಕಾರಾತ್ ನಾಶ್ರೋಷ್ಯಸಿ ವಿನಂಕ್ಷ್ಯಸಿ.
ನಾಶೋಷ್ಯಸಿ ವಿನಶ್ಯಸಿ ಮಚ್ಚಿತ್ತ ಸರ್ವದುರ್ಗಾಣಿ ಮತ್ಪ್ರಸಾದಾತ್ ತರಿಷ್ಯಸಿ. ಮಚ್ಚಿತ್ತ ಸರ್ವದುರ್ಗಾಣಿ ಪ್ರಸಾದಾತ್ತರಿಷ್ಯಸಿ. ಅಥ ಚೇತ್ವಂ ಅಹಂಕಾರಾತ್ ನಾಶ್ರೋಷ್ಯಸಿ ವಿನಂಕ್ಷ್ಯಸಿ. ಅಥ ಚೇತಸ್ತ್ವಹಂಕಾರಾತ್ ನಾಶ್ರೋಷ್ಯಸಿ ವಿನಂಕ್ಷ್ಯಸಿ. ಮಚ್ಚಿತ್ತ ಸರ್ವದುರ್ಗಾಣಿ ಮತ್ಪ್ರಸಾದಾತ್ ತರಿಷ್ಯಸಿ. ಅಥ ಚೇತ್ವಂ ಅಹಂಕಾರಾತ್ ನಾಶ್ರೋಷ್ಯಸಿ ವಿನಂಕ್ಷ್ಯಸಿ. ಮಚ್ಚಿತ್ ಸರ್ವದುರ್ಗಾಣಿ ದುರ್ಗಾಣಿ ಮತ್ಪ್ರಸಾದ ತರಿಷ್ಯಸಿ. ಅಥ ಚೇತಹಂಕಾರ ನಾಶೋಷ್ಯಸಿ ವಿನಂಕ್ಷ್ಯಸಿ. ಮಚ್ಚಿತ್ತ ಸರ್ವದುರ್ಗಾಣಿ ಮತ್ಪ್ರಸಾದಾತ್ ತರಿಷ್ಯಸಿ. ಅಥ ಚೇತ್ವಂ ಅಹಂಕಾರಾತ್ ನಾಶ್ರೋಷ್ಯಸಿ ವಿನಂಕ್ಷ್ಯಸಿ. ಮಚ್ಚಿತ್ ಸರ್ವದುರ್ಗಾಣಿ ದುರ್ಗಾಣಿ ಮತ್ಪ್ರಸಾದ ತರಿಷ್ಯಸಿ. ಅಥ ಚೇತಹಂಕಾರ ನಾಶೋಷಸಿ ವಿನಕ್ಷ್ಯಸಿ. ಹರೇ ಕೃಷ್ಣ. ಮಾತಾಜಿ ಹೇಳ್ಸಿ ಮಾತಾಜಿ. ಪ್ರವೀಣ ಮಾತಾಜಿ. ಪ್ರವೀಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಪೂರ್ಣಿಮಾ ಮಾತಾಜಿ ಹೇಳಿ. ಹಾ ಮಾತಾಜಿ. ಶ್ಲೋಕ 54. ಬ್ರಹ್ಮಭೂತಃ ಪ್ರಸನ್ನಾತ್ಮ ಆಗಿದೆ ಮಾತಾಜಿ. ಹ? 55 ಮಾತಾಜಿ. ಹಾ, ಶ್ಲೋಕ 55. ಭಕ್ತ್ಯಾ ಮಾಮಭಿಜಾನಾತಿ ಯಾವಾನ್ಯಾ ಯಶ್ಚಾಸ್ಮಿ ತತ್ವತಃ ತತೋ ಮಾಂ ತತ್ವತೋ ಜ್ಞಾತ್ವಾ ವಿಶತೆ ತದನಂತರಂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಕೆಪಿ ಮಂಜುಳಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಭಕ್ತ್ಯಾ ಮಾಮಭಿಜಾನಾತಿ ಯಾವಾನ ಯಶಸ್ಮಿ ತತ್ವಾತಃ ತತೋ ಮಾಂ ತತ್ವಾತೋ ಜ್ಞಾತ್ವಾ ವಿಶತೆ ತದನಂತರಂ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಭಕ್ತ್ಯಾ ಮಾಂ ಅಭಿಜಾನಾತಿ ಹೇಳಿ ಮಾತಾಜಿ. ಭಕ್ತ್ಯಾ ಅಭಿಜಾನಾತಿ ಭಕ್ತ್ಯಾ ಮಾಂ ಅಭಿಜಾನಾತಿ ಭಕ್ತ್ಯಾ ಮಾಂ ಅಭಿಜಾನಾತಿ ಯಾವಾನ್ ಯಶ್ಚಾಸ್ಮಿ ತತ್ವತಃ ಯಾವಾನ್ ಯಶ್ಚಸ್ಮಿ ತತತ್ವ ಹೇಳ್ಕೊಡ್ ಮಾತಾಜಿ. ತತ್ವತಃ ತತ್ವತಃ ತತೋ ಮಾಂ ತತ್ವತೋ ಜ್ಞಾತ್ವಾ ವಿಶತೆ ತದನಂತರಂ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ವೆಂಕಟೇಶ್ ಪ್ರಭುಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ, ಹೇಳಿ. ವೆಂಕಟೇಶ್ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. 55ನೇ ಶ್ಲೋಕ. ಹಾ ಮಾತಾಜಿ. ಶ್ಲೋಕ 55. ಭಕ್ತ್ಯಾ ಮಾಮಭಿಜಾನಾತಿ ಯಾವಾನ್ ಯಾಶ್ಚಾಸ್ಮಿ ತತ್ವತಃ ತತೋ ಮಾಂ ತತ್ವತೋ ಜ್ಞಾತ್ವಾ ವಿಶತೆ ತದನಂತರಂ. ಹರೇ ಕೃಷ್ಣ. ಹರೇ ಕೃಷ್ಣ. ಭಾಗ್ಯಲಕ್ಷ್ಮಿ ಮಾತಾಜಿ. ಹಾ ಮಾತಾಜಿ. 55 ಮಾತಾಜಿ. ಹಾ ಮಾತಾಜಿ. ಭಕ್ತ್ಯಾ ಮಾಮಭಿಜಾನಾತಿ ಯಾವಾನ್ ಯಶ್ಚಾಸ್ಮಿ ತತ್ವತಃ ತತೋ ಮಾಂ ತತ್ವತೋ ಜ್ಞಾತ್ವಾ ವಿಶತೆ ತದನಂತರಂ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದ. ಚೆಲ್ವಮ್ಮ ಮಾತಾಜಿ. ಶ್ಲೋಕ 56 ಹೇಳಿ. ಹರೇ ಕೃಷ್ಣ ಮಾತಾಜಿ. ಸರ್ವಕರ್ಮಣ್ಯಪಿ ಸದಾ
कुर्वाणो मद्व्यापाश्रयः मत्प्रसादात् अवाप्नोति शाश्वतं पदमव्ययम् माताजी ಸರ್ವಕರ್ಮ ದೀರ್ಘ ಇದೆ. ಸರ್ವಕರ್ಮಾಣ್ಯಪಿ ಸದಾ ಕುರ್ವಾಣೋ ಮದ್ ವ್ಯಪಾಶ್ರಯ. ಎರಡು ಲೈನ್ ಹೇಳಿ ಮತ್ತೆ. ಮಾತಾಜಿ ಸರ್ವಕರ್ಮಾಣ್ಯಪಿ ಸದಾ ಕುರ್ವಾಣೋ ವ್ಯಪಾಶ್ರಯಃ ವ್ಯಪಾಶ್ರಯಃ. ಹರೇ ಕೃಷ್ಣ. ಹರೇ ಹೇಳಿ, ಕೃಷ್ಣ. ಹೇಳ್ಬಿಡಿಬೇಕು. ಮತ್ಪ್ರಸಾದಾತ್ ಅವಾಪ್ನೋತಿ ಶಾಶ್ವತಂ ಪದಮವ್ಯಯಂ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಸಾಯಿಲಕ್ಷ್ಮಿ ಮಾತಾಜಿ ಹೇಳಿ. 56 ಮಾತಾಜಿ. 56 ಹೇಳಿ ಮಾತಾಜಿ. ಸರ್ವಕರ್ಮಾಣ್ಯಪಿ ಸದಾ ಕುರ್ವಾಣೋ ಮದ್ವ್ಯಾಪಶ್ರಯಃ ಮತ್ಪ್ರಸಾದಾದ ಆಪ್ನೋತಿ ಶಾಶ್ವತಂ ಪದ ಅವ್ಯಯಂ. ವ್ಯಪಾಶ್ರಯ ಕುರ್ವಾಣೋ ಮದ್ ವ್ಯಪಾಶ್ರಯ. ಮೂರನೇ ಲೈನ್. ವ್ಯಪಾಶ್ರಯಃ ಮತ್ ಪ್ರಸಾದಾತ್ ಅವಾಪ್ನೋತಿ ಅಥವಾ ಮತ್ ಪ್ರಸಾದಾತ್ ಆಪ್ನೋತಿ ಶಾಶ್ವತಂ ಪದಂ ಅವ್ಯಯಂ. ಶಾಶ್ವತಂ ಪದ ಅವ್ಯಯಂ. ಪದಂ ಅವ್ಯಯಂ. ಅವ್ಯಯಂ ಪದಂ ಬರ್ಬೇಕು. ಪದಂ ಅವ್ಯಯಂ ಅಥವಾ ಶಾಶ್ವತಂ ಪದಂ ಪದ ಅವ್ಯಯಂ. ಅವ್ಯಯಂ. ಇನ್ನೊಂದ್ಸಲ ಹೇಳಿ ಮಾತಾಜಿ. ಸರ್ವಕರ್ಮಾಣ್ಯಪಿ ಸದಾ ಕುರ್ವಾಣೋ ಮದ್ ವ್ಯಾಪಶ್ರಯಃ ಆಶ್ರಯ ವ್ಯಾಪಾ ವ್ಯಾ ದೀರ್ಘ ಇದೆ. ವ್ಯಾಪಾಶ್ರಯಃ ಮತ್ ಪ್ರಸಾದ ಅವ್ಯಾಪ್ನೋತಿ. ಪ್ರಸಾದಾತ್ ಅನ್ಬೇಕು ಮಾತಾಜಿ. ಮತ್ ಪ್ರಸಾದಾತ್ ಅವಾಪ್ನೋತಿ ಇಲ್ಲರೆ ಮತ್ ಪ್ರಸಾದಾತ್ ಅವಾಪ್ನೋತಿ ಹಂಗೆ ಹೇಳ್ಬೇಕು. ಮತ್ ಪ್ರಸಾದದ ಅವಾಪ್ನೋತಿ. ಮತ್ ಪ್ರಸಾದಾತ್ ಅನ್ನಿ ಬಿಡಿಸಿದಾಗ ತಾ ಆಗತ್ತದು. ದಾ ಇರೋ ತಾ ಆಗತ್ತೆ. ಶಾಶ್ವತಂ ಪದ ಅವ್ಯಯಂ. ಪದಂ ಅವ್ಯಯಂ. ಪದಂ ಅವ್ಯಯಂ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಮಂಜುಳಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. 56. ಮಾತಾಜಿ. ಸರ್ವಕರ್ಮಾಣ್ಯಪಿ ಸದಾ ಕುರ್ವಾಣೋ ಮದ್ ವ್ಯಪಾಶ್ರಯಃ ಮತ್ಪ್ರಸಾದಾತ್ ಅವಾಪ್ನೋತಿ ಶಾಶ್ವತಂ ಪದಂ ಅವ್ಯಯಂ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಬಿ ಮಲ್ಲಜಮ್ಮ ಮಾತಾಜಿ. ಮಲ್ಲಜಮ್ಮ ಮಾತಾಜಿ 56ನೇ ಶ್ಲೋಕ ಹೇಳಿ ಮಾತಾಜಿ. ಸರ್ವಕರ್ಮಾಣ್ಯಪಿ ಸದಾ ಕುರ್ವಾಣೋ ಮದ್ವ್ಯಪಾಶ್ರಯಃ ಮತ್ಪ್ರಸಾದಾದವಾಪ್ನೋತಿ ಶಾಶ್ವತಂ ಪದಮವ್ಯಯಂ. ವ್ಯಪಾಶ್ರಯ ವ್ಯಪಾ ಬರ್ಬೇಕು. ಕುರ್ವಾಣ ಮದ್ ವ್ಯಪಾಶ್ರಯಾಃ. ಇನ್ಯಾವ ತಪ್ಪಾಯ್ತು ಮಾತಾಜಿ? ಇನ್ನೊಂದೆಲ್ಲ ಸ್ಮಾಲ್ ಆಯ್ತು. ಪದಂ ಅವ್ಯಯಂ. ಪದಂ ಅವ್ಯಯಂ. ಸರಿ ಮಾತಾಜಿ, ಇನ್ನೊಂದ್ಸತಿ ಹೇಳ್ಬೇಕ ಮಾತಾಜಿ? ಹೇಳಿ. ಸರ್ವಕರ್ಮಾಣ್ಯಪಿ ಸದಾ ಕುರ್ವಾಣೋ ಮದ್ವ್ಯಪಾಶ್ರಯಃ ಮತ್ಪ್ರಸಾದಾತ್ ಅವಾಪ್ನೋತಿ ಶಾಶ್ವತಂ ಪದಂ ಅವ್ಯಯಂ. ಪದಂ ಅವ್ಯಯಂ. ಪದಂ ಅವ್ಯಯಂ. ಅವ್ಯಯಂ. ಪದಂ ಅಂತ ಹೇಳ್ಬೇಕಲ್ಲ. ಪದಂ ಅವ್ಯಯಂ. ಪದಂ ಅವ್ಯಯಂ ಸೇರಿಸಿ ಕೂಡ ಹೇಳ್ಬೋದು.
ಚಂದ್ರಕಲಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಚಂದ್ರಕಲಾ ಮಾತಾಜಿ ಅನ್ಮಿಟ್ ಮಾಡ್ಕೊಳ್ಳಿ ಮಾತಾಜಿ. ಚಂದ್ರಕಲಾ ಮಾತಾಜಿ. ಯಾವ್ದು ಮಾತಾಜಿ? 57ನೇ ಶ್ಲೋಕ. ಶ್ಲೋಕ 57. ಚೇತಸಾ ಸರ್ವಕರ್ಮಾಣಿ ಮಯಿ ಸನ್ಯಸ್ಯ ಮತ್ಪರಃ ಬುದ್ಧಿಯೋಗಮುಪಾಶ್ರಿತ್ಯ ಮುಚ್ಚಿತ್ತ ಸತತಂ ಭವ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಮುಚ್ಚಿತ್ತ ಅಲ್ಲ, ಮಚ್ಚಿತ್ತ. ಮೇಲೈನು ಮಚ್ಚಿತ್ತ ಸತತಂ ಭವ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಲಕ್ಷ್ಮೀ PM ಮಾತಾಜಿ ಶ್ಲೋಕ 57 ಹೇಳಿ. ಲಕ್ಷ್ಮೀ PM ಮಾತಾಜಿ ಅನ್ಮಿಟ್ ಮಾಡ್ಕೊಳ್ಳಿ. ಲಕ್ಷ್ಮೀ PM ಮಾತಾಜಿ ಅನ್ಮಿಟ್ ಮಾಡ್ಕೊಳ್ಳಿ. ಪದ್ಮಾ ಮಾತಾಜಿ ಹೇಳಿ. ಲಕ್ಷ್ಮೀ PM ಮಾತಾಜಿ. ಓಕೆ. ಮೋಟೋಜಿ ಯಾರದ್ದು? ಮಂಜುಳಾ ಮಾತಾಜಿಯಾ? ಹರೇ ಕೃಷ್ಣ ಮಾತಾಜಿ. ಹಾ ಹೇಳಿ ಮಾತಾಜಿ. ವಿಜಯಲಕ್ಷ್ಮಿ ಮಾತಾಜಿ. ವಿಜಯಲಕ್ಷ್ಮಿ ಮಾತಾಜಿಯಾ? ತುಂಬಾ ಟೈಮ್ ಆಯ್ತು. ಹಾ ಹೇಳಿ ಮಾತಾಜಿ. ನಂದಿರ್ಲಿಲ್ಲ ಮಾತಾಜಿ. ಚೇತಸ ಸರ್ವಕರ್ಮಾಣಿ ಮಯಿ ಸನ್ಯಸ್ಯ ಮತ್ಪರಃ ಬುದ್ಧಿಯೋಗಮುಪಾಶ್ರಿತ್ಯ ಮಚ್ಚಿತ್ತ ಸತತಂ ಭವ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಹರೇ ಕೃಷ್ಣ ಮಾತಾಜಿ. ಲಕ್ಷ್ಮೀ PM ಮಾತಾಜಿ. ನವಯುಗ ಯಾವುದು ಇದು? ನವಯುಗ ಹೇಳಿ. ನವಯುಗ ಮಾತಾಜಿ ಹೇಳಿ. ರೇಖಾ ವಿಜಯಕುಮಾರ್ ಮಾತಾಜಿ ಶ್ಲೋಕ 7 ಹೇಳಿ. ರೇಖಾ ಮಾತಾಜಿ ಅನ್ಮಿಟ್ ಮಾಡ್ಕೊಳ್ಳಿ. ಮಾತಾಜಿ ಹರೇ ಕೃಷ್ಣ. ಹೇಳಿ ಮಾತಾಜಿ. ಶ್ಲೋಕ 57 ಮಾತಾಜಿ. ಮಾತಾಜಿ. ಮಾತಾಜಿ ಶ್ಲೋಕ 57. ಚೇತಸ ಸರ್ವ ಕರ್ಮಾಣಿ ಮಯಿ ಸನ್ಯಸ್ಯ ಮತ್ಪರಃ ಬುದ್ಧಿಯೋಗಮುಪಾಶ್ರಿತ್ಯ ಮಚ್ಚಿತ್ತ ಸತತಂ ಭವ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಮಾತಾಜಿ ಧನ್ಯವಾದಗಳು. ಲಕ್ಷ್ಮೀ PM ಮಾತಾಜಿ ಅನ್ಮಿಟ್ ಮಾಡ್ಕೊಳ್ಳಿ. ನವಯುಗ ಅಂತ ಬಂದಿತ್ತು, ಯಾವುದು ನವಯುಗ ಅಂತ ಗೊತ್ತಾಗ್ತಿಲ್ಲ. ಸಾಯಿಲಕ್ಷ್ಮಿ ಮಾತಾಜಿ ಲೀವ್ ಆಗಿದ್ದಾರೆ ಮಾತಾಜಿ. ಹೌದು ಮಾತಾಜಿ. ಜಯಲಕ್ಷ್ಮಿ ಮಾತಾಜಿ ಶ್ಲೋಕ 50. ಜಯಲಕ್ಷ್ಮಿ ಮಾತಾಜಿ ಶ್ಲೋಕ 57 ಹೇಳಿ. 57 ಮಾತಾಜಿ. ಒಂದ್ ನಿಮಿಷ. ಮಾತಾಜಿ. ಶ್ಲೋಕ. ಚೇತನ ಸರ್ವಕರ್ಮಾಣಿ ಮಹಿ ಸನ್ಯಸ್ಯ ಮತ್ಪರಃ ಬುದ್ಧಿಯೋಗಮುಪಾಶ್ರಿತ್ಯ ಮಚ್ಚಿತ್ತ ಸತತಂ ಭವ. ಹರೇ ಕೃಷ್ಣ ಮಾತಾಜಿ. ಫಸ್ಟ್ ವರ್ಡ್ ಚೇತನ ಅಲ್ಲ, ಚೇತಸ. ಅದು ಚೇತಸ ಸರ್ವಕರ್ಮಾಣಿ. ಓಕೆ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಎಲ್ಲರೂ ಒಮ್ಮೆ ಹೇಳಿ ಆಯ್ತಲ್ವಾ? ಇನ್ನು 50 ಮಾತಾಜಿ. ಮತ್ತೆ ಸಾಯಿಲಕ್ಷ್ಮಿ ಮಾತಾಜಿ. ಮಾತಾಜಿ 58ನೇ ಶ್ಲೋಕ ಹೇಳಿ ಮಾತಾಜಿ. ಮಚ್ಚಿತ್ ಸರ್ವ ದುರ್ಗಾಣಿ ಮತ್ ಪ್ರಸಾದಾತ್ ತರಿಷ್ಯಸಿ ಅತ ಚೇತಸ್ವ ಮಹಂಕಾರಾತ್ ನ ಶೋಷ್ಯತಿ ವಿನಂಶ್ಯಸಿ. ಅತ ಚೇತ್ವಂ ಅಹಂಕಾರಾತ್. ಅತ ಚೇತ್ವಂ ಅಹಂಕಾರಾತ್. ಅತ ಚೇತಸ್ವ ಅಹಂಕಾರಾತ್. ಅತ ಚೇತತ್ವಂ ಅಹಂಕಾರಾತ್ ನ ಶೋಷಸಿ ವಿನಶ್ಯಸಿ. ಹರೇ ಕೃಷ್ಣ ಮಾತಾಜಿ. ಕೃಷ್ಣ ಮಾತಾಜಿ. ಪೂರ್ಣಿಮಾ ಮಾತಾಜಿ ಹೇಳಿ. ಪೂರ್ಣಿಮಾ ಮಾತಾಜಿ. ಮಾತಾಜಿ. ಚೇತಸ ಸರ್ವಕರ್ಮಾಣಿ ಮಯಿ ಸನ್ಯಸ್ಯ ಮತ್ಪರಃ ಬುದ್ಧಿಯೋಗಮುಪಾಶ್ರಿತ್ಯ ಮಚ್ಚಿತ್ತ ಸತತಂ ಭವ. ಹರೇ ಕೃಷ್ಣ ಮಾತಾಜಿ. ಯಾವ್ದು ಹೇಳಿದ್ದ? 57 ಹೇಳಿದ್ದ? 58 ಹೇಳ್ಬೇಕಿತ್ತು. ಮಚ್ಚಿತ್ತ ಸರ್ವದುರ್ಗಾಣಿ ಮತ್ಪ್ರಸಾದಾತ್ ತರಿಷ್ಯಸಿ ಅತ ಚೇತ್ ತ್ವಮಹಂಕಾರಾತ್ ನ ಶ್ರೋಷ್ಯಸಿ ವಿನಂಕ್ಷಸಿ. ವೆಂಕಟೇಶ್ ಪ್ರಭುಜಿ ಹೇಳಿ.
ವೆಂಕಟೇಶ್ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. 58ನೇ ಶ್ಲೋಕ ಹೇಳಿ. ಹಾ ಮಾತಾಜಿ. ಶ್ಲೋಕ 58. ಮಚ್ಚಿತ್ತ ಸರ್ವದುರ್ಗಾಣಿ ಮತ್ಪ್ರಸಾದಾತ್ ತರಿಷ್ಯಸಿ ಅಥ ಚೇತ್ ತ್ವಮಹಂಕಾರಾತ್ ನ ಶ್ರೋಷ್ಯತಿ ವಿನಕ್ಷ್ಯತಿ. ವಿನಂಕ್ಷ್ಯಸಿ ಸೊನ್ನೆ ಇದೆ. ಮಾತಾಜಿ ವಿನಕ್ಷ್ಯಸಿ ವಿನಂಕ್ಷಸಿ. ಕರೆಕ್ಟ್. ಧನ್ಯವಾದ ಮಾತಾಜಿ. ಕೆಪಿ ಮಂಜುಳಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮಚ್ಚಿತ ಸರ್ವ ದುರ್ಗಾಣಿ ಮತ್ಪ್ರಸಾದತ್ ತರಿಷ್ಯಸಿ ಅಥ ಚೇತ ತ್ವಂ ಅಹಂಕಾರಾತ್ ನ ಶುಷ್ಯಸಿ ವಿನಂಕ್ಷಸಿ. ಶ್ರೋಷ್ಯಸಿ ಶ್ರೋ ಇದೆ. ಶ್ರೋಷ್ಯಸಿ ವಿನಂಕ್ಷ್ಯಸಿ. ಶೋಷ್ಯಸಿ ವಿನಂಕ್ಷಸಿ. ಸರಿ ಬಂತು ಮಾತಾಜಿ. ಸರಿ. ಭಾಗ್ಯಲಕ್ಷ್ಮಿ ಮಾತಾಜಿ ಹೇಳಿ. ಭಾಗ್ಯಲಕ್ಷ್ಮಿ ಮಾತಾಜಿ. ಭಾಗ್ಯಲಕ್ಷ್ಮಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. 58 ಮಾತಾಜಿ. ಹಾ ಮಾತಾಜಿ. ಮಚ್ಚಿತ್ತ ಸರ್ವ ದುರ್ಗಾಣಿ ಮತ್ಪ್ರಸಾದತ್ ತರಿಷ್ಯಸಿ ಅಥ ಚೇತ್ ತ್ವಮಹಂಕಾರಾತ್ ನಾಶೋಷಸ್ತಿ ವಿನಂಕ್ಷಸಿ. ಹರೇ ಹರೇ ಕೃಷ್ಣ ಮಾತಾಜಿ. ಚೆನ್ನಾಗಿ ಹೇಳಿದ್ದು ಮಾತಾಜಿ. ಮುಂದಕ್ಕೆ ಹೋಗುವ ಮಾತಾಜಿ. ಶ್ಲೋಕ 59. ಯದಹಂಕಾರಮಾಶ್ರಿತ್ಯ ನಾಯೋತ್ಸ್ಯ ಇತಿ ಮನ್ಯಸೆ ಮಿಥ್ಯೈಷ ವ್ಯವಸಾಯಸ್ತೆ ಪ್ರಕೃತಿಸ್ತ್ವಾಂ ನಿಯೋಕ್ಷ್ಯತಿ. ಯದಹಂಕಾರಮಾಶ್ರಿತ್ಯ ಯತ್ ಅಹಂಕಾರಂ ಆಶ್ರಿತ್ಯ ನಾಯೋತ್ಸ್ಯ ಇತಿ ಮನ್ಯಸೆ ನಾಯೋತ್ಸೆ ಇತ ಮನ್ಯಸೆ ಮಿಥ್ಯೈಷ ವ್ಯವಸಾಯಸ್ತೆ ಮಿಥ್ಯಾ ಏಷ ವ್ಯವಸಾಯಃ ತೇ ಪ್ರಕೃತಿಸ್ತ್ವಾಂ ನಿಯೋಕ್ಷ್ಯತಿ ಪ್ರಕೃತಿಃ ತ್ವಾಂ ನಿಯೋಕ್ಷ್ಯತಿ. ನೀನು ನನ್ನ ಆದೇಶದಂತೆ ಯುದ್ಧ ಮಾಡದೆ ಹೋದರೆ ತಪ್ಪು ದಾರಿ ಹಿಡಿಯುತ್ತೀಯೇ. ನಿನ್ನ ಪ್ರಕೃತಿಗೆ ಅನುಗುಣವಾಗಿ ನೀನು ಯುದ್ಧದಲ್ಲಿ ತೊಡಗಲೇಬೇಕಾಗುತ್ತದೆ. ಇಲ್ಲಿ ನನ್ನ ಆದೇಶದಂತೆ ಯುದ್ಧ ಮಾಡದೆ ಹೋದ್ರೆ ನಿನ್ನ ದಾರಿ ತಪ್ತೀಯ. ನಿನ್ನ ಪ್ರಕೃತಿಗೆ ಅನುಗುಣವಾಗಿ ನೀನು ಯುದ್ಧ ಮಾಡಲೇಬೇಕು. ಒಂದು ಕ್ಷತ್ರಿಯ ಅಲ್ವಾ, ಅದರಿಂದ ಯುದ್ಧ ಮಾಡಲೇಬೇಕು. ಯದಹಂಕಾರಮಾಶ್ರಿತ್ಯ ನಾಯೋತ್ಸ್ಯ ಇತಿ ಮನ್ಯಸೆ ಮಿಥ್ಯೈಷ ವ್ಯವಸಾಯಸ್ತೆ ಪ್ರಕೃತಿಸ್ತ್ವಾಂ ನಿಯೋಕ್ಷ್ಯತಿ. ಯದಹಂಕಾರಮಾಶ್ರಿತ್ಯ ನಾಯೋತ್ಸ್ಯ ಇತಿ ಮನ್ಯಸೆ ಮಿಥ್ಯೈಷ ವ್ಯವಸಾಯಸ್ತೆ ಪ್ರಕೃತಿಸ್ತ್ವಾಂ ನಿಯೋಕ್ಷ್ಯತಿ. ಯದಹಂಕಾರಮಾಶ್ರಿತ್ಯ ನಾಯೋತ್ಸ್ಯ ಇತಿ ಮನ್ಯಸೆ ಮಿಥ್ಯೈಷ ವ್ಯವಸಾಯಸ್ತೆ ಪ್ರಕೃತಿಸ್ತ್ವಾಂ ನಿಯೋಕ್ಷ್ಯತಿ. ಯದಹಂಕಾರಮಾಶ್ರಿತ್ಯೆ ನಾಯೋತ್ಸ್ಯಾಹಿತಿ ಮನ್ಯಸೆ ಮಿಥ್ಯೈಷ ವ್ಯವಸಾಯಸ್ತೆ ಪ್ರಕೃತಿಸ್ತ್ವಾ ನಿಯೋಕ್ಷ್ಯತಿ. ಯದಹಂಕಾರಮಾಶ್ರಿತ್ಯ ನಾಯೋತ್ಸ್ಯ ಇತಿ ಮನ್ಯಸೆ ಮಿಥ್ಯೈಷ ವ್ಯವಸಾಯಸ್ತೆ ಪ್ರಕೃತಿಸ್ತ್ವಾಂ ನಿಯೋಕ್ಷ್ಯತಿ. ಯದಹಂಕಾರಮಾಶ್ರಿತ್ಯ
नायोत्सा इति मन्यते मित्तैष्य व्यवसायस्ते प्रकृतित्वं नियोक्ष्यति। ಶ್ಲೋಕ 60. ಸ್ವಭಾವಜೇನ ಕೌಂತೆಯ ನಿಬದ್ಧಸ್ವೇನ ಕರ್ಮಣ ಕರ್ತುಂ ನೇಚ್ಛಸಿ ಯನ್ಮೋಹಾತ್ ಕರಿಷ್ಯಸ್ಯ ವಶೋಪಿ ತತ್. ಸ್ವಭಾವಜೇನ ಕೌಂತೆಯ ನಿಬದ್ಧಃ ಸ್ವೇನ ಕರ್ಮಣ ಕರ್ತುಂ ನೇಚ್ಛಸಿ ಕರ್ತುಂ ನ ಇಚ್ಛಸಿ ಯನ್ಮೋಹಾತ್ ಯತ್ ಮೋಹಾತ್ ಕರಿಷ್ಯಸ್ಯ ವಶೋಪಿ ತತ್. ಕರಿಷ್ಯಸಿ ಅವಶಃ ಅಪಿ ತತ್. ಮೋಹದಿಂದ ನೀನು ನನ್ನ ಆದೇಶದಂತೆ ಕೆಲಸ ಮಾಡಲು ಒಪ್ಪುತ್ತಿಲ್ಲ. ಆದರೆ ಅರ್ಜುನನೇ, ನಿನ್ನ ಸ್ವಭಾವದಿಂದ ಹುಟ್ಟಿದ ಕರ್ಮವನ್ನು ನೀನು ಮಾಡಿಯೇ ಮಾಡುತ್ತೀಯೇ. ಮೋಹದಿಂದ ನೀನು ನನ್ನ ಆದೇಶದಿಂದ ಕೆಲಸ ಮಾಡಕ್ ಒಪ್ತಾ ಇಲ್ಲ, ಆದ್ರೆ ನಿನ್ನ ಸ್ವಭಾವ ಹುಟ್ಟಿದ ಕರ್ಮದಿಂದ ನೀನು ಮಾಡೇ ಮಾಡ್ತೀಯಾ. ಸ್ವಭಾವಜೇನ ಕೌಂತೆಯ स्वभावजेन कौन्तेय ನಿಬದ್ಧಸ್ವೇನ ಕರ್ಮಣ निबद्धस्वेन कर्मणा ಕರ್ತುಂ ನೇಚ್ಛಸಿ ಯನ್ಮೋಹಾತ್ कर्तुं नेच्छसि यन्मोहात् ಕರಿಷ್ಯಸ್ಯ ವಶೋಪಿ ತತ್. करिष्यस्य वशोऽपि तत्. ಸ್ವಭಾವಜೇನ ಕೌಂತೆಯ ನಿಬದ್ಧಸ್ವೇನ ಕರ್ಮಣ स्वभावजेन कौन्तेय निबद्धस्वेन कर्मणा ಕರ್ತುಂ ನೇಚ್ಛಸಿ ಯನ್ಮೋಹಾತ್ ಕರಿಷ್ಯಸ್ಯ ವಶೋಪಿ ತತ್. करिष्यस्य वशोऽपि तत्. ಸ್ವಭಾವಜೇನ ಕೌಂತೆಯ ನಿಬದ್ಧಸ್ವೇನ ಕರ್ಮಣ ಕರ್ತುಂ ನೇಚ್ಛಸಿ ಯನ್ಮೋಹಾತ್ ಕರಿಷ್ಯಸ್ಯ ವಶೋಪಿ ತತ್. स्वभावेन कौन्तेय निबद्धस्वेन कर्मणा कर्तुमेच्छसि यन्मोहात् करिष्यस्य वशोऽपि तत्. ಸ್ವಭಾವಜೇನ ಕೌಂತೆಯ ನಿಬದ್ಧಸ್ವೇನ ಕರ್ಮಣ ಕರ್ತುಂ ನೇಚ್ಛಸಿ ಯನ್ಮೋಹಾತ್ ಕರಿಷ್ಯಸ್ಯ ವಶೋಪಿ ತತ್. स्वभावजेन कौन्तेय निबद्धस्वेन कर्मणा कर्तुं नेच्छसि यन्मोहात् करिष्यस्य वशोऽपि तत्. ಶ್ಲೋಕ 61. ಈಶ್ವರ ಸರ್ವಭೂತಾನಾಂ ಹೃದ್ದೇಶೇರ್ಜುನ ತಿಷ್ಠತಿ ಭ್ರಾಮಯನ್ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯಯಾ. ಈಶ್ವರಃ ಸರ್ವಭೂತಾನಾಂ ಹೃದ್ದೇಶೇರ್ಜುನ ತಿಷ್ಠತಿ. ಹೃದ್ದೇಶೆ ಅರ್ಜುನ ತಿಷ್ಠತಿ. ಭ್ರಾಮಯನ್ ಸರ್ವಭೂತಾನಿ ಯಂತ್ರರೂಢಾನಿ ಮಾಯಯಾ. ಯಂತ್ರ ಆರೂಢಾನಿ ಮಾಯಯಾ. ಅರ್ಜುನನೇ, ಪರಮ ಪ್ರಭುವು ಪ್ರತಿಯೊಬ್ಬನ ಹೃದಯದಲ್ಲಿಯೂ ಇದ್ದಾನೆ. ಐಹಿಕ ಶಕ್ತಿಯಿಂದ ಮಾಡಿದ ಯಂತ್ರದಲ್ಲಿ ಕುಳಿತವರಂತೆ ಇರುವ ಎಲ್ಲಾ ಜೀವಿಗಳ ತಿರುಗಾಟವನ್ನು ನಿರ್ದೇಶಿಸುತ್ತಿದ್ದಾನೆ. ಪ್ರತಿಯೊಬ್ಬರ ಹೃದಯದಲ್ಲೂ ಪರಮಾತ್ಮ ಇದ್ದಾನೆ. ಅವನು ಐಹಿಕ ಶಕ್ತಿಯಿಂದ ಮಾಡಿದ ಯಂತ್ರದಲ್ಲಿ ಕುಳಿತಿರುವಂತೆ ಇರುವ ಎಲ್ಲ ಜೀವಿಗಳನ್ನು ತಿರುಗಾಟನ ನಿರ್ದೇಶಿಸುತ್ತಿದ್ದಾನಂತೆ. ಡೈರೆಕ್ಟ್ ಮಾಡ್ತಾ ಇದ್ದಾನೆ. ಈಶ್ವರ ಸರ್ವಭೂತಾನಾಂ ಈಶ್ವರ ಸರ್ವಭೂತಾನಾಂ ಹೃದ್ದೇಶೇರ್ಜುನ ತಿಷ್ಠತಿ.
हृद्देशार्जुन तिष्ठति भ्रामयन् सर्वभूतानि भ्रामयन् सर्वभूतानि यन्त्ररूढानि मायया यन्त्ररूढानि मायया ईश्वरः सर्वभूतानां हृद्देशेऽर्जुन तिष्ठति। ईश्वरा सर्वभूतानां हृद्देशेऽर्जुन तिष्ठति भ्रामयन् सर्वभूतानि यन्त्ररूढानि मायया भ्रामयन् सर्वभूतानि यन्त्ररूढानि मायया ईश्वरः सर्वभूतानां हृद्देशेऽर्जुन तिष्ठति। भ्रामयन् सर्वभूतानि यन्त्रारूढानि मायया ईश्वरः सर्वभूतानां हृद्देशेऽर्जुन तिष्ठति भ्रामयन् सर्वभूतानि यन्त्ररूढानि मायया ईश्वरः सर्वभूतानां हृद्देशेऽर्जुन तिष्ठति। भ्रामयन् सर्वभूतानि यन्त्रारूढानि मायया ईश्वरः सर्वभूतानां हृद्देशेऽर्जुन तिष्ठति भ्रामयन् सर्वभूतानि यन्त्ररूढानि मायया ಶ್ಲೋಕ 62 ತಮೇವ ಶರಣಂ ಗಚ್ಚ ಸರ್ವಭಾವೇನ ಭಾರತ ತತ್ಪ್ರಸಾದಾತ್ ಪರಾಂ ಶಾಂತಿಂ ಸ್ಥಾನಂ ಪ್ರಾಪ್ಸ್ಯಸಿ ಶಾಶ್ವತಂ ತಮೇವ ಶರಣಂ ಗಚ್ಚ ತಮೇವ ಶರಣಂ ಗಚ್ಚ ಸರ್ವಭಾವೇನ ಭಾರತ ತತ್ಪ್ರಸಾದಾತ್ ಪರಾಂ ತತ್ಪ್ರಸಾದಾತ್ ಪರಾಂ ಶಾಂತಿಂ ಸ್ಥಾನಂ ಪ್ರಾಪ್ಸ್ಯಸಿ ಶಾಶ್ವತಂ. ಭರತ ವಂಶದಲ್ಲಿ ಶ್ರೇಷ್ಠನಾದವನೇ, ಸಂಪೂರ್ಣವಾಗಿ ಅವನಿಗೆ ಶರಣಾಗತನಾಗು. ಅವನ ಕೃಪೆಯಿಂದ ನಿನ್ನ ದಿವ್ಯ ಶಾಂತಿಯನ್ನು ಪರಮ ಶಾಶ್ವತವೂ ಆದ ಸ್ಥಾನವನ್ನು ಪಡೆಯುತ್ತೀಯೇ. ಅವನಿಗೆ ಶರಣಾಗು, ಭಗವಂತನಿಗೆ. ಅವನ ಕೃಪೆಯಿಂದ ನೀನು ದಿವ್ಯ ಶಾಂತಿಯನ್ನು ಪರಮ ಶಾಶ್ವತವಾದ ಸ್ಥಾನನ ಪಡೆಯುತ್ತೀಯ ಅಂತ ಹೇಳ್ತಾರೆ. ತಮೇವ ಶರಣಂ ಗಚ್ಚ ತಮೇವ ಶರಣಂ ಗಚ್ಚ ಭಾವೇನ ಭಾರತ ಸರ್ವಭಾವೇನ ಭಾರತ ತತ್ಪ್ರಸಾದಾತ್ ಪರಾಂ ಶಾಂತಿಂ ತತ್ಪ್ರಸಾದಾತ್ ಪರಾಂ ಶಾಂತಿಂ ಸ್ಥಾನಂ ಪ್ರಾಪ್ಸ್ಯಸಿ ಶಾಶ್ವತಂ ತಾಂ ಪ್ರಾಪ್ಸ್ಯಸಿ ಶಾಶ್ವತಂ. ತಮೇವ ಶರಣಂ ಗಚ್ಚ ಸರ್ವಭಾವೇನ ಭಾರತ ತಮೇವ ಶರಣಂ ಗಚ್ಚ ಸರ್ವಭಾವೇನ ಭಾರತ ಪ್ರಸಾದಾತ್ ಪರಾಂ ಶಾಂತಿಂ ಸ್ಥಾನಂ ಪ್ರಾಪ್ಸ್ಯಸಿ ಶಾಶ್ವತಂ ತತ್ಪ್ರಸಾದಾತ್ ಪರಾಂ ಶಾಂತಿಂ ಸ್ಥಾನಂ ಪ್ರಾಪ್ಸ್ಯಸಿ ಶಾಶ್ವತಂ. ತಮೇವ ಶರಣಂ ಗಚ್ಚ ಸರ್ವಭಾವೇನ ಭಾರತ ತತ್ಪ್ರಸಾದಾತ್ ಪರಾಂ ಶಾಂತಿಂ ಸ್ಥಾನಂ ಪ್ರಾಪ್ಸ್ಯಸಿ ಶಾಶ್ವತಂ. ತಮೇವ ಶರಣಂ ಗಚ್ಚ ಸರ್ವಭಾವೇನ ಭಾರತ ತತ್ಪ್ರಸಾದಾತ್ ಪರಾಂ ಶಾಂತಿಂ ಸ್ಥಾನಂ ಪ್ರಾಪ್ಸ್ಯಸಿ ಶಾಶ್ವತಂ. ತಮೇವ ಶರಣಂ ಗಚ್ಚ ಸರ್ವಭಾವೇನ ಭಾರತ
तत्प्रसादात् परां शान्तिं स्थानं प्राप्स्यसि शाश्वतम् तमेव शरणं गच्छ सर्वभावेन भारत तत्प्रसादात् परां शान्ति प्राप्स्यसि शाश्वतम्. ಹರೇ ಕೃಷ್ಣ. ಮಾತಾಜಿ ಹೇಳ್ಸಿ ಮಾತಾಜಿ 59ರಿಂದ. ಹರೇ ಕೃಷ್ಣ. ಮಂಜುಳಾ ಮಾತಾಜಿ ಹೇಳಿ. ಮಂಜುಳಾ ಮಾತಾಜಿ 59ನೇ ಶ್ಲೋಕ. ಬಿ ಮಲ್ಲಜಮ್ಮ ಮಾತಾಜಿ 59ನೇ ಶ್ಲೋಕ ಹೇಳಿ. ಅನ್ಮಿಟ್ ಮಾಡಿದ್ದೀರಲ್ವಾ? ಮಂಜುಳಾ ಮಾತಾಜಿ ಹೇಳಿ. ಮಾತಾಜಿ ಕೇಳಿಸುದಿಲ್ವಾ ನಾನು ಹೇಳಿದ್ದು? ಕೇಳಿಸ್ತಾ ಇದೆ ಮಾತಾಜಿ. ಬಿ ಮಲ್ಲಜಮ್ಮ ಮಾತಾಜಿ, ಭಾಗ್ಯಲಕ್ಷ್ಮಿ ಮಾತಾಜಿ ಹೇಳಿದ್ದು ಒಮ್ಮೆ. ಚೆಲುವಮ್ಮ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಚೆಲುವಮ್ಮ ಹೇಳ್ತೀನಿ ಮಾತಾಜಿ. ಮಾತಾಜಿ. ಚಂದ್ರಕಲಾ ಹೇಳ್ತೀನಿ ಮಾತಾಜಿ. ಮಾತಾಜಿ. ಕೇಳಿಸ್ತಿದೆ ಮಾತಾಜಿ, ಹೇಳೋದು ಕೇಳಿಸ್ತಿದೆ. ಹೇಳ್ದ ಮಾತಾಜಿ. ಮಾತಾಜಿ ಮಂಜುಳಾ ಹೇಳ ಮಾತಾಜಿ. ಮಾತಾಜಿ ಮಂಜುಳಾ ಫಸ್ಟ್ ಹೇಳಿ, ಆಮೇಲೆ ನೀವ್ ಹೇಳಿ ಮಾತಾಜಿ. ಯದಹಂಕಾರಮಾಶ್ರಿತ್ಯ ನಾಯೋತ್ಸ್ಯ ಇತಿ ಮನ್ಯಸೆ ಮಿಥ್ಯೈಷ ವ್ಯವಸಾಯಸ್ತೆ ಪ್ರಕೃತಿಸ್ತ್ವಾಂ ನಿಯೋಕ್ಷ್ಯತಿ. ಸರಿ ಇತ್ತ ಮಾತಾಜಿ? ಸರಿ ಸರಿ. ಹರೇ ಕೃಷ್ಣ ಮಾತಾಜಿ. ಹೇಳಿ. ಯದಹಂಕಾರಮಾಶ್ರಿತ್ಯ ನಾಯೋಸ್ಯ ಇತಿ ಮನ್ಯಸೆ ಮಿತೈಷ ವ್ಯವಸಾಯಸ್ತೆ ಪ್ರಕೃತಿಂ ಸ್ವಾಂ ನಿಯೋಕ್ಷತಿ. ಮಿಥ್ಯೈಷ ಯಾವತ್ತೂ ಇದೆ, ಮಿಥ್ಯೈ ಅಂತ ಹೇಳ್ಬೇಕು. ಮಿಥ್ಯೈಷ ವ್ಯವಸಾಯಸ್ತೆ ಪ್ರಕೃತಿಂ ಸ್ವಾಂ ನಿಯೋಕ್ಷತಿ. ಹರೇ ಕೃಷ್ಣ. ಸರಿ ಬಂತ ಮಾತಾಜಿ? ಹರೇ ಕೃಷ್ಣ ಮಾತಾಜಿ. ನೆಕ್ಸ್ಟ್ ಯಾರು? ಮಲ್ಲಜಮ್ಮ ಮಾತಾಜಿ. ಯಾರು? ಮಾತಾಜಿ ನಾನ್ ಹೇಳ್ಬೇಕಾ? ಹೇಳಿ ಹೇಳಿ ಮಲ್ಲಜಮ್ಮ. 59 ಮಾತಾಜಿ. ಯದಹಂಕಾರಮಾಶ್ರಿತ್ಯ ಯಾಯೋತ್ಸ್ಯ ಇತಿ ಮನ್ಯಸೆ ಮಿತೈಷ ವ್ಯವಸಾಯಸ್ತೆ ಪ್ರಕೃತಿ ಸ್ವಾಂ ನಿಯೋಕ್ಷತಿ. ತಪ್ಪಾಯ್ತಲ್ಲ ಮಾತಾಜಿ? ಎರಡನೇ ಲೈನು ಯಾ ಯೋತ್ಸ್ಯ ಅಲ್ಲ, ನಾ ಯೋತ್ಸ್ಯ, ನಾ ಇರೋದು. ಮೂರನೇ ಲೈನು ಮಿಥ್ಯೈಷ. ಮಿಥ್ಯೈಷ. ಅದೇ ನೀವು ಚೆನ್ನಾಗಿ ಹೇಳ್ಕೊಡ್ತೀರಾ ಮಾತಾಜಿ. ನಮ್ಗೆ ಪ್ರೊನೌನ್ಸಿಯೇಷನ್ ಬರೋದೇ ಇಲ್ಲ ಎಷ್ಟು ಕ್ಲೀನ್ ಆಗಿ. ಪ್ರಯತ್ನ ಪಡಿ, ಬರುತ್ತೆ. ಪ್ರಯತ್ನ ಪಡ್ಬೇಕು. ಆದ್ರೂ ಬಾಯಲ್ಲಿ ಒಂದಿರುತ್ತೆ, ಪ್ರೊನೌನ್ಸಿಯೇಷನ್ ಕಷ್ಟ ಆಗುತ್ತೆ, ಹೇಳಕ್ಕೆ ಒಂಥರ ಕಷ್ಟನೇ ಆಗುತ್ತೆ. ಸಂಸ್ಕೃತ ಸ್ವಲ್ಪ ಕಷ್ಟನೇ, ಅಭ್ಯಾಸ ಇಲ್ಲ. ಮಾತಾಜಿ ಏನು ಕಷ್ಟ ಇಲ್ಲ ಮಾತಾಜಿ, ಚೆನ್ನಾಗಿ ಹೇಳ್ತಾ ಇದ್ದೀರಿ, ಏನು ಕಷ್ಟ ಇಲ್ಲ. ಆದ್ರೂ ಎಷ್ಟೊಂದು ಮಿಸ್ಟೇಕ್ ಮಾಡ್ತೀನಿ ಮಾತಾಜಿ. ಇಲ್ಲ ಮಾತಾಜಿ, ಪ್ರಾಕ್ಟೀಸ್ ಆಗ್ತದೆ. ಕೆಲವೊಮ್ಮೆ ತುಂಬಾ ಚೆನ್ನಾಗಿ ಹೇಳ್ತೀರಿ, ಕೆಲವೊಮ್ಮೆ ಸ್ವಲ್ಪ ಮಿಸ್ಟೇಕ್ ಆಗ್ತದೆ ಅಷ್ಟೇ. ಹೌದೌದು ಮಾತಾಜಿ. ಕೆಲವೆಲ್ಲ 2 3 10 ಒತ್ತಕ್ಷರಗಳಿದ್ದಾಗ ಸ್ವಲ್ಪ ಕಷ್ಟ ಆಗುತ್ತೆ. ಅದು ಎಲ್ಲರಿಗೂ ಆಗ್ತದೆ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಮಂಜುಳಾ ಮಾತಾಜಿ ಹೇಳಿದ್ರ ಮಾತಾಜಿ? ಮಲ್ಲಜಮ್ಮ ಹೇಳೋದು. ಓಕೆ, ಭಾಗ್ಯಲಕ್ಷ್ಮಿ ಮಾತಾಜಿ ಅವ್ರ ಹೇಳಿ ಮಾತಾಜಿ. ಭಾಗ್ಯಲಕ್ಷ್ಮಿ ಮಾತಾಜಿ. ಮಾತಾಜಿ. ಯದಹಂಕಾರಮಾಶ್ರಿತ್ಯ ನಾಯೋತ್ಸೇಹಿತಿ ಮನ್ಯಸೆ ಮಿಥ್ಯೈಷ ವ್ಯವಸಾಯಸ್ತೆ ಪ್ರಕೃತಿ ಸ್ವಾಂ ನಿಯೋಕ್ಷ್ಯತಿ. ಹರೇ ಕೃಷ್ಣ. ಧನ್ಯವಾದಗಳು. ಧನ್ಯವಾದಗಳು, ಚೆನ್ನಾಗಿ ಹೇಳಿದ್ರೆ. ಚೆಲುವಮ್ಮ ಮಾತಾಜಿ ಹೇಳಿ. ಹೇಳಿದ್ರು ಹೌದು, ಹೇಳಿದ್ರ ಮಾತಾಜಿ. ಚಂದ್ರಕಲಾ ಮಾತಾಜಿ ಹೇಳಿ. ಕೃಷ್ಣ ಮಾತಾಜಿ. ಶ್ಲೋಕ 59. ಯದಹಂಕಾರಮಾಶ್ರಿತ್ಯ ನಾಯೋತ್ಸ್ಯ ಇತಿ ಮನಸೆ ಮಿತೈಷ ವ್ಯವಸಾಯಸ್ಯೆ
ಪ್ರಕೃತಿ ಸ್ವಾಂ ನಿಯೋಕ್ಷತಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಜಯಲಕ್ಷ್ಮಿ ಮಾತಾಜಿ ಹೇಳಿ. ಹೇಳ್ತೀನಿ ಮಾತಾಜಿ. ಯದಹಂಕಾರಮಾಶ್ರಿತ್ಯ ನಾಯೋಶ್ಯ ಇತಿ ಮನ್ಯಸೆ ಮಿಥ್ಯೈಷ ವ್ಯವಸಾಯಸ್ತೆ ಪ್ರಕೃತಿ ಸ್ವಾಂ ನಿಯೋಕ್ಷತಿ. ಹರೇ ಕೃಷ್ಣ ಮಾತಾಜಿ. ಕೆಪಿ ಮಂಜುಳಾ ಮಾತಾಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ. ಯದಹಂಕಾರಮಾಶ್ರಿತ್ಯ ನಾಯೋಸ್ಯ ಇತಿ ಮನ್ಯಸೆ ಮಿತೈಷ ವ್ಯವಸಾಯಸ್ತೆ ಪ್ರಕೃತಿ ಸ್ವಾಂ ನಿಯೋಕ್ಷತಿ. ಹರೇ ಕೃಷ್ಣ ಮಾತಾಜಿ. ಹರೇ ಎಲ್ಲ ಕೃಷ್ಣ ತಪ್ಪಾಯ್ತು ಮಾತಾಜಿ. ಮಾತಾಜಿ. ಕೈ ಬರ್ಬೇಕು, ಮಿಥ್ಯೈ ಒಂದ್ ಬರ್ಲಿಲ್ಲ, ಬಾಕಿ ಎಲ್ಲ ಸರಿ. ಮಿಥ್ಯೈಷ. ಮಿತೈಷ ವ್ಯವಸಾಯಸ್ತೆ. ಪ್ರಾಕ್ಟೀಸ್ ಮಾಡಿ ಬರುತ್ತೆ. ಗೀತಾ ಎಂ ಮಾತಾಜಿ ಹೇಳಿ. ಗೀತಾ ಎಂ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 59. ಯದಹಂಕಾರಮಾಶ್ರಿತ್ಯ ನಾಯೋಚ್ಯ ಇತಿ ಮನ್ಯಸೆ ಮಿಥ್ಯೈಷ ವ್ಯವಸಾಯಸ್ತೆ ಪ್ರಕೃತಿ ಸ್ವಾಂ ನಿಯೋಕ್ಷತಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ 58ನೇ ಶ್ಲೋಕ ಹಾಕಿ. ಗೀತಾ ಎಂ ಮಾತಾಜಿ 58ನೇ ಶ್ಲೋಕ ಹೇಳಿ. ಮಚ್ಚಿತಃ ಸರ್ವದುರ್ಗಾಣಿ ಮತ್ಪ್ರಸಾದಾತ್ ತರಿಷ್ಯಸಿ ಅಥ ಚೇತ್ವಮಹಂಕಾರಾತ್ ನ ಶ್ರೋಷ್ಯಸಿ ವಿನಕ್ಷ್ಯಸಿ. ವಿನಂಕ್ಷ್ಯಸಿ. ಹರೇ ಕೃಷ್ಣ. ಹರೇ ಕೃಷ್ಣ. ಕವಿತಾ ಮಣಿ ಮಾತಾಜಿ ನೀವು ಶ್ಲೋಕ 58 ಮತ್ತೆ 59 ಹೇಳಿ ಬಿಡಿ. ಕವಿತಾ ಮಣಿ ಮಾತಾಜಿ. ಶೋಭಾ ಭಟ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 58. ಮಚ್ಚಿತ್ತ ಸರ್ವ ದುರ್ಗಾಣಿ ಮತ್ಪ್ರಸಾದಾತ್ ತರಿಷ್ಯಸಿ ಅಥ ಚೇತ ತ್ವಮಹಂಕಾರಾತ್ ನ ಶ್ರೋಷ್ಯಸಿ ವಿನಂಕ್ಷಸಿ. 59. ಶ್ಲೋಕ 59. ಮಾತಾಜಿ ಹೇಳ ಮಾತಾಜಿ. ಒಂದು ನಿಮಿಷ. ಶೋಭಾ ಭಟ್ ಮಾತಾಜಿ ಹೇಳ್ತಾ ಇದ್ದಾರೆ. ಯದಹಂಕಾರಮಾಶ್ರಿತ್ಯ ನಾಯೋತ್ಸ್ಯ ಇತಿ ಮನ್ಯಸೆ ಮಿಥ್ಯೈಷ ವ್ಯವಸಾಯಸ್ತೆ ಪ್ರಕೃತಿ ಸ್ವಾಂ ನಿಯೋಕ್ಷತಿ. ಧನ್ಯವಾದಗಳು. ಧನ್ಯವಾದಗಳು. ಕವಿತಾ ಮಣಿ ಮಾತಾಜಿ ನೀವು ಹೇಳಿ. ಹರೇ ಕೃಷ್ಣ ಮಾತಾಜಿ. ಮಚ್ಚಿತ್ತ ಸರ್ವದುರ್ಗಾಣಿ ಮತ್ಪ್ರಸಾದಾತ್ ತರಿಷ್ಯಸಿ ಅಥ ಚೇತ್ವಮಹಂಕಾರಾತ್ ನ ಶ್ರೋಷ್ಯಸಿ ವಿನಂಕ್ಷ್ಯಸಿ. 59ನೇ ಶ್ಲೋಕ. ಯದಹಂಕಾರಮಾಶ್ರಿತ್ಯ ನಯೋತ್ಸ್ಯ ಇತಿ ಮನ್ಯಸೆ ಮಿಥ್ಯೈಷ ವ್ಯವಸಾಯಸ್ತೆ ಪ್ರಕೃತಿ ಸ್ವಾಂ ನಿಯೋಕ್ಷ್ಯತಿ. ಹರೇ ಕೃಷ್ಣ ಮಾತಾಜಿ. ಲಕ್ಷ್ಮೀ ದೇವಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಯಾವ್ದು ಮಾತಾಜಿ? 58 ಮತ್ತೆ 59 ಹೇಳಿ ಬಿಡಿ ಮಾತಾಜಿ. ಶ್ಲೋಕ 58. ಮಚ್ಚಿತ್ತ ಸರ್ವ ದುರ್ಗಾಣಿ ಮತ್ಪ್ರಸಾದಾತ್ ತರಿಷ್ಯಸಿ ಅಥ ಚೇತ್ವಮಹಂಕಾರಾತ್ ನ ಶ್ರೋಷ್ಯಸಿ ವಿನಂಕ್ಷ್ಯಸಿ. ಶ್ಲೋಕ 59. ಯದಹಂಕಾರಮಾಶ್ರಿತ್ಯ ನ ಯೋತ್ಸ್ಯ ಇತಿ ಮನ್ಯಸೆ ಮಿಥ್ಯೈಷ ವ್ಯವಸಾಯಸ್ತೆ ಪ್ರಕೃತಿ ಸ್ವಾಂ ನಿಯೋಕ್ಷತಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಲಕ್ಷ್ಮೀ PM ಮಾತಾಜಿ ಶ್ಲೋಕ 59 ಹೇಳಿ. ಆಯ್ತು ಮಾತಾಜಿ. ಶ್ಲೋಕ 59. ಯದಹಂಕಾರಮಾಶ್ರಿತ್ಯ ನಯೋತ್ಸ್ಯ ಇತಿ ಮನ್ಯಸೆ ಮಿಥ್ಯೈಷ ವ್ಯವಸಾಯಸ್ತೆ ಪ್ರಕೃತಿ ಸ್ವಾಂ ನಿಯೋಕ್ಷತಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನೀವು 58 ಹೇಳಿ ಮಾತಾಜಿ. ಹೇಳ್ತೀನಿ ಮಾತಾಜಿ. ಮಚ್ಚಿತ್ತ ಸರ್ವ ದುರ್ಗಾಣಿ ಮತ್ಪ್ರಸಾದಾತ್ ತರಿಷ್ಯಸಿ
अथ चेत्त्वमहङ्कारात् न श्रोष्यसि विनङ्क्षसि. ಹರೇ ಕೃಷ್ಣ ಧನ್ಯವಾದ. ಮಾತಾಜಿ, ಧನ್ಯವಾದಗಳು. ಯಾರಿಗೆ ಚಾನ್ಸ್ ಧನ್ಯವಾದಗಳು ಸಿಕ್ಲಿಲ್ಲ ಮಾತಾಜಿ. ಅದಕ್ಕೆ ನಾನು 2 ಶ್ಲೋಕ ಹೇಳಿಸಿದೆ. ಇನ್ನು ಒಂದೊಂದೇ ಪರವಾಗಿಲ್ಲ ಶ್ಲೋಕ. ಪರವಾಗಿಲ್ಲ ಮಾತಾಜಿ. ಹರೇ ಕೃಷ್ಣ. ಇಬ್ಬರಿಗೂ ಮಾತಾಜಿ ಧನ್ಯವಾದಗಳು. ಸ್ವಲ್ಪ ಮೇಲಕ್ಕೆ ಮಾಡಿ ಮಾತಾಜಿ. 60ನೇ ಶ್ಲೋಕ ಈಗ. ವಿಜಯಲಕ್ಷ್ಮಿ ಮಾತಾಜಿ ಹೇಳಿ. 60ನೇ ಶ್ಲೋಕ ಹೇಳಿ ವಿಜಯಲಕ್ಷ್ಮಿ ಮಾತಾಜಿ. ಪೂರ್ಣಿಮಾ ಮಾತಾಜಿ 60ನೇ ಶ್ಲೋಕ ಹೇಳಿ. ಹಾ ಮಾತಾಜಿ. ಸ್ವಭಾವಜೇನ ಕೌಂತೆಯ ನಿಬದ್ಧಸ್ವೇನ ಕರ್ಮಣ ಕರ್ತುಂ ನೇಚ್ಛಸಿ ಯನ್ಮೋಹಾತ್ ಕರಿಷ್ಯಸ್ಯ ವಶೋಪಿ ತತ್. ಹರೇ ಕೃಷ್ಣ ಹರೇ ಮಾತಾಜಿ. ಕೃಷ್ಣ ಮಾತಾಜಿ. ಮಾತಾಜಿ ನನ್ ಕರೆದ್ರ ನಿಮ್ಮನ್ನು ಕೌದೆ ಮಾತಾಜಿ, ಹೇಳಿ ಮಾತಾಜಿ. ಹೇಳ್ತೀನಿ ಮಾತಾಜಿ. ಸ್ವಭಾವಾಜೇನ ಕೌಂತೆಯ ನಿಬದ್ಧ ಸ್ವೇನ ಕರ್ಮಣ ಕರ್ತೃಂ ನೇಚ್ಛಸಿ ಯನ್ಮೋಹಾತ್ ಕರಿಷ್ಯಸ್ಯ ವಶೋಪಿ ತತ್. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದ. ರೇಖಾ ವಿಜಯಕುಮಾರ್ ಮಾತಾಜಿ ಹೇಳಿ. ಶ್ಲೋಕ 60 ಹೇಳಿ. ರೇಖಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಸಾಯಿಲಕ್ಷ್ಮಿ ಮಾತಾಜಿ ಹೇಳಿ ಶ್ಲೋಕ 60. ಹಲೋ, ಹರೇ ಕೃಷ್ಣ ಮಾತಾಜಿ. ಸ್ವಭಾವಜೇನ ಕೌಂತೆಯ ನಿಬದ್ಧ ಸ್ವನ ಕರ್ಮಣ ಕರ್ತುಂ ನೇಚ್ಛಸಿ ಯನ್ಮೋಹಾತ್ ಕರ್ಷ್ಯಸ್ಯ ವಶೋಪಿ ತತ್. ಸರಿಯಾಗಿ ಹೇಳಿದ್ರಲ್ವಾ ಮಾತಾಜಿ? ಸರಿ ಹೇಳಿದ್ರಿ. ಸರಿ ಹೇಳಿದ್ರು ಮಾತಾಜಿ. ರೇಖಾ ಮಾತಾಜಿ ಧನ್ಯವಾದಗಳು. ಧನ್ಯವಾದಗಳು. ರೇಖಾ ಮಾತಾಜಿ. ಮಾತಾಜಿ ಹರೇ ಕೃಷ್ಣ. ಹರೇ ಕೃಷ್ಣ ಹೇಳಿ ಮಾತಾಜಿ. ಮಾತಾಜಿ. ಶ್ಲೋಕ 60. ಸ್ವಭಾವಜೇನ ಕೌಂತೆಯ ನಿಬದ್ಧ ಸ್ವೇನ ಕರ್ಮಣ ಕರ್ತುಂ ನೇಚ್ಛಸಿ ಯನ್ಮೋಹಾತ್ ಕರಿಷ್ಯಸ್ಯ ವಶೋಪಿ ತತ್. ಹರೇ ಕೃಷ್ಣ ಮಾತಾಜಿ. ವೆಂಕಟೇಶ್ ಪ್ರಭುಜಿ ಶ್ಲೋಕ 61 ಹೇಳಿ. ವೆಂಕಟೇಶ್ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 61. ಈಶ್ವರ ಸರ್ವಭೂತಾನಾಂ ಹೃದ್ದೇಶೇರ್ಜುನ ತಿಷ್ಠತಿ ಭ್ರಾಮಯನ್ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯಯಾ. ಹರೇ ಕೃಷ್ಣ. ಧನ್ಯವಾದ ಮಾತಾಜಿ. ಧನ್ಯವಾದ. ಇನ್ ಯಾವ್ದು ಹೇಳಲಿಕ್ಕಿದ್ದು? ಜಯಲಕ್ಷ್ಮಿ ಮಾತಾಜಿ ಹೇಳಿದ್ರ? ಹೇಳಿದ್ರು. ಓಕೆ ಮಾತಾಜಿ, ಇನ್ನು ಮುಂದಕ್ಕೆ ಹೋಗುವ ಮಾತಾಜಿ. ಇಲ್ಲ, 62 ತನಕ ಆಗಿದೆ. 62 ಆಗಿದೆ ಮಾತಾಜಿ. 62 ಮಾಡವ್ರೆ. ಹಾಗಾದ್ರೆ ನಾನು ಬಂದೆ. ಜಯಲಕ್ಷ್ಮಿ ಮಾತಾಜಿ ಹೇಳಿ 61 ಶ್ಲೋಕ ಹೇಳಿ. 61 ಹೇಳ ಮಾತಾಜಿ. ಹಾ ಮಾತಾಜಿ. ಈಶ್ವರ ಸರ್ವಭೂತಾನಾಂ ಹೃದ್ದೇಶರ್ಜುನ ತಿಷ್ಠತಿ ಭ್ರಮಯಾನ್ ಸರ್ವಭೂತಾನಿ ಯಂತ್ರರೂಢಾನಿ ಮಾಯಯಾ. ಧನ್ಯವಾದಗಳು ಮಾತಾಜಿ. ಮಂಜುಳಾ ಮಾತಾಜಿ ಹೇಳಿ. ಹೃದ್ದೇಶೇರ್ಜುನ ತಿಷ್ಠತಿ ಭ್ರಾಮಯನ್, ಭ್ರಾ ದೀರ್ಘ ಇದೆ, ಭ್ರಾಮಯನ್ ಸರ್ವಭೂತಾನಿ. ಜಯಲಕ್ಷ್ಮಿ ಮಾತಾಜಿ ಇನ್ನೊಂದ್ಸಲ ಹೇಳಿ. ಹೇಳ್ತೀನಿ ಮಾತಾಜಿ. ಈಶ್ವರ ಸರ್ವಭೂತಾನಾಂ ಹೃದ್ದೇಶರ್ಜುನ ತಿಷ್ಠತಿ ಹೃದ್ದೇಶೇರ್ಜುನ ತಿಷ್ಠತಿ ಹೃದ್ದೇಶೆ ಅರ್ಜುನ ತಿಷ್ಠತಿ ಭ್ರಮಯಾನ್ ಸರ್ವಭೂತಾನಿ ಮಾತಾಜಿ ಮಾಯಯಾ. ಭ್ರಾಮಯನ್. ಭ್ರಮಯನ್ ಸರ್ವಭೂತಾನಿ ಮಾತಾಜಿ. ಭ್ರಾಮ ಭ್ರಮೆ ಅಲ್ಲ, ಸರ್ವಭೂತಾನಿ ಯಂತ್ರರೂಢಾನಿ ಮಾಯಯಾ. ಯಂತ್ರಾರೂಢಾನಿ ದೀರ್ಘಗಳು ನೋಡಿ. ಹರೇ ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ. ಈಶ್ವರ ಸರ್ವಭೂತಾನಾಂ ಹೃದ್ದೇಶೇರ್ಜುನ ತಿಷ್ಠತಿ ಭ್ರಾಮಯನ್ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯಯಾ. ಹರೇ ಕೃಷ್ಣ ಮಾತಾಜಿ. ಬಿ ಮಲ್ಲಜಮ್ಮ ಮಾತಾಜಿ 62ನೇ ಶ್ಲೋಕ ಹೇಳಿ. 62. ತ್ವಮೇವ ಶರಣಂ ಗಚ್ಚ
सर्वभावेन भारत तत्प्रसादात् परां शान्तिं स्थानं प्राप्स्यसि ಶಾಶ್ವತಂ. ಮಾತಾಜಿ ಇದು ಕ್ಲಾಸ್ ಬಂತು ಏನೋ ಕಟ್ ಆಗ್ತಾ ಇದೆ ಮಾತಾಜಿ, ಸರಿಗ್ ಬಂತಾ ಇಲ್ವಾ ಗೊತ್ತಾಗಿಲ್ಲ. ಈಗ ಕ್ಲಿಯರ್ ಆಗಿದೆ ಮಾತಾಜಿ. ಕೊನೆ ಹೇಳಿ, ಲಾಸ್ಟ್ ಲೈನ್. ಅಲ್ಲ, ಈಗ ಕ್ಲಿಯರ್ ಆಗಿದೆ ಮಾತಾಜಿ. ಕ್ಲಿಯರ್ ಆಗಿ ಕೇಳುತ್ತೆ, ಹೇಳಿ ನೋಡೋಣ. ಕೊನೆ ಲೈನ್ ಇದು ಯಾವ್ದು ಮೊದ್ಲಿಂದ ಹೇಳ ಮಾತಾಜಿ? ಕೊನೆ ಲೈನ್, ಲಾಸ್ಟ್ ಲೈನ್. ಸ್ಥಾನಂ ಪ್ರಾಪ್ಸ್ಯಸಿ ಶಾಶ್ವತಂ. ಸರಿಗ್ ಬಂತು ಅಂತ ಮಾತಾಜಿ. ಸರಿಗಿತ್ತು. ಥ್ಯಾಂಕ್ ಯು ಮಾತಾಜಿ. ಭಾಗ್ಯಲಕ್ಷ್ಮಿ ಮಾತಾಜಿ. ಮಾತಾಜಿ. ತಮೇವ ಶರಣಂ ಗಚ್ಚ ಸರ್ವಭಾವೇನ ಭಾರತ ತತ್ಪ್ರಸಾದಾತ್ ಪರಾಂ ಶಾಂತಿ ಸ್ಥಾನಂ ಪ್ರಾಪ್ಸ್ಯಸಿ ಶಾಶ್ವತಂ. ಸರಿ ಸರಿ. ಚೆಲುವಮ್ಮ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ 62 ಮಾತಾಜಿ. ಮಾತಾಜಿ. ತಮೇವ ಶರಣಂ ಗಚ್ಚ ಸರ್ವಭಾವೇನ ಭಾರತ ತತ್ಪ್ರಸಾದಾತ್ ಪರಾಂ ಶಾಂತಿಂ ಸ್ಥಾನಂ ಪ್ರಾಪ್ಸ್ಯಸಿ ಶಾಶ್ವತಂ. ಧನ್ಯವಾದಗಳು ಮಾತಾಜಿ. ಚಂದ್ರಕಲಾ ಮಾತಾಜಿ ಹೇಳಿ. ಮಾತಾಜಿ ಸರಿಯಾಗಿ ಹೇಳಿದ್ವಲ್ವಾ ಮಾತಾಜಿ? ಚೆಲುವಮ್ಮ ಮಾತಾಜಿ ಹೇಳಿಲ್ಲ, ಸರಿಗ್ ಹೇಳಿದ್ರು. ಓಕೆ. ಚಂದ್ರಕಲಾ ಮಾತಾಜಿ. ಶ್ಲೋಕ 62. ತಮೇವ ಶರಣಂ ಗಚ್ಚ ಸರ್ವಭಾವೇನ ಭಾರತ ತತ್ಪ್ರಸಾದಾತ್ ಪರಾಂ ಶಾಂತಿ ಸ್ಥಾನಂ ಪ್ರಾಪ್ಸ್ಯಸಿ ಶಾಶ್ವತಂ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಮಾತಾಜಿ ಇನ್ನು ಮುಂದಕ್ಕೆ ಹೋಗುವ ಮಾತಾಜಿ. ಶ್ಲೋಕ 63. ಇತಿ ತೇ ಜ್ಞಾನಮಾಖ್ಯಾತಂ ಗುಹ್ಯಾದ್ ಗುಹ್ಯತರಂ ಮಯಾ ವಿಮೃಶ್ಯೈತದಶೇಷೇಣ ಯಥೇಚ್ಛಸಿ ತಥಾ ಕುರು. ಇತಿ ತೇ ಜ್ಞಾನಂ ಆಖ್ಯಾತಂ ಗುಹ್ಯಾತ್ ಗುಹ್ಯತರಂ ಮಯಾ ವಿಮೃಶ್ಯೈತ ದಶೇಷೇಣ ವಿಮೃಶ್ಯ ಏತತ್ ಅಶೇಷೇಣ ಯಥೇಚ್ಛಸಿ ಯಥಾ ಇಚ್ಛಸಿ ತಥಾ ಕುರು. ಹೀಗೆ ನಿನಗೆ ಇನ್ನೂ ಗುಹ್ಯತರವಾದ ಜ್ಞಾನವನ್ನು ವಿವರಿಸಿದ್ದೇನೆ. ಇದನ್ನು ಕುರಿತು ಸಂಪೂರ್ಣವಾಗಿ ವಿಮರ್ಶಿಸಿ ನಿನ್ನ ಇಷ್ಟದಂತೆ ಮಾಡು. ಇನ್ನೂ ಎಲ್ಲ ಸೀಕ್ರೆಟ್ ಎಲ್ಲ ಹೇಳ್ಬಿಟ್ಟಿದ್ದೀನಿ, ವಿವರವಾಗಿ ಹೇಳಿದ್ದೀನಿ. ಇನ್ನು ನಿನ್ನಿಷ್ಟ ಏನನ್ನ ಮಾಡ್ಕೊ ಅಂತ ಹೇಳ್ಬಿಟ್ಟ. ಸಂಪೂರ್ಣವಾಗಿ ಎಲ್ಲ ಯೋಚನೆ ಮಾಡಿ ನಿನ್ನ ಇಷ್ಟದಂತೆ ಮಾಡು ಅಂತ ಹೇಳ್ತಾರೆ. ಇತಿ ತೇ ಜ್ಞಾನಮಾಖ್ಯಾತಂ ಇತಿ ತೇ ಜ್ಞಾನಮಾಖ್ಯಾತಂ ಗುಹ್ಯಾದ್ ಗುಹ್ಯತರಂ ಮಯಾ ಗುಹ್ಯತರಂ ಮಯಾ ವಿಮೃಶ್ಯೈತದಶೇಷೇಣ ಯಥೇಚ್ಛಸಿ ತಥಾ ಕುರು. ಇತಿ ತೇ ಜ್ಞಾನಮಾಖ್ಯಾತಂ ಗುಹ್ಯಾದ್ ಗುಹ್ಯತರಂ ಮಯಾ ಇತಿ ತೇ ಜ್ಞಾನಮಾಖ್ಯಾತಂ ಗುಹ್ಯತರಂ ಮಯಾ ವಿಮೃಶ್ಯೈತದಶೇಷೇಣ ಯಥೇಚ್ಛಸಿ ತಥಾ ಕುರು. ವಿಮೃಶ್ಯೈತದಶೇಷೇಣ ಯಥೇಚ್ಛಸಿ ತಥಾ ಕುರು. ಇತಿ ತೇ ಜ್ಞಾನಮಾಖ್ಯಾತಂ ಗುಹ್ಯಾದ್ ಗುಹ್ಯತರಂ ಮಯಾ ವಿಮೃಶ್ಯೈತದಶೇಷೇಣ
यथेच्छसि तथा कुरु इति ते ज्ञानमाख्यातम् गुह्यात् गुह्यतरं मया तदशेषेण यस्तेच्छसि तथा इति ते ज्ञानमाख्यातं गुह्याद् गुह्यतरं मया विमृश्यैतदशेषेण यथेच्छसि तथा कुरु इति ते ज्ञानमाख्यातं मया कुरु 64 सर्वगुह्यतमं भूयः शृणु मे परमं वचः इष्टोऽसि मे दृढमिति ततो वक्ष्यामि ते हितम् सर्वगुह्यतमं भूयः शृणु मे परमं वचः इष्टोऽसि इष्टः असि मे दृढम् इति मे दृढम् इति ततो वक्ष्यामि ततः वक्ष्यामि ते ಹಿತಂ ಅನುವಾದ ನೀನು ನನಗೆ ಅತ್ಯಂತ ಪ್ರಿಯನಾದ ಸ್ನೇಹಿತನಾಗಿರುವುದರಿಂದ ನಿನಗೆ ನನ್ನ ಪರಮೋಪದೇಶವನ್ನು ಅತ್ಯಂತ ರಹಸ್ಯವಾದ ಜ್ಞಾನವನ್ನು ಹೇಳುತ್ತಿದ್ದೇನೆ. ಇದನ್ನು ನನ್ನಿಂದ ಕೇಳು, ಏಕೆಂದರೆ ಇದು ನಿನ್ನ ಹಿತಕ್ಕಾಗಿಯೇ. ನೀನು ನನ್ನ ಪ್ರಿಯ ಸ್ನೇಹಿತನಾಗಿರೋದ್ರಿಂದ ನಿನಗೆ ಪರಮೋಪದೇಶ ಮಾಡ್ತಾ ಇದ್ದೀನಿ ಮತ್ತು ಅತ್ಯಂತ ರಹಸ್ಯವಾದ ಜ್ಞಾನ ಹೇಳ್ತಾ ಇದ್ದೀನಿ. ಇದನ್ನು ನನ್ನಿಂದ ಕೇಳು, ಏಕೆಂದ್ರೆ ಇದು ನಿನ್ನ ಹಿತಕ್ಕಾಗಿ ಹೇಳ್ತಾ ಇರೋದು ನಾನು ಅಂತ ಇದ್ದ. ಸರ್ವಗುಹ್ಯತಮಂ ಭೂಯಃ ಶೃಣು ಮೇ ಪರಮಂ ವಚಃ ಶೃಣು ಮೇ ಪರಮಂ वचः इष्टोऽसि मे दृढमिति इष्टोऽसि मे दृढमिति तो वक्ष्यामि ते हितम् ततो वक्ष्यामि ते हितम् सर्वगुह्यतमं भूयः शृणु मे परमं वचः सर्वगुह्यतमं भूयः शृणु मे परमं वचः इष्टोऽसि मे दृढमिति ततो वक्ष्यामि ते हितम् इष्टोऽसि मे दृढमिति ततो वक्ष्यामि ते हितम् सर्वगुह्यतमं भूयः शृणु मे परमं वचः इष्टोऽसि मे दृढमिति ततो वक्ष्यामि ते हितम् सर्वगुह्यतमं भूयः मे परमं इष्टोऽसि मे दृढमिति ततो वक्ष्यामि ते हितम् सर्वगुह्यतमं भूयः शृणु मे परमं वचः इष्टोऽसि मे दृढमिति ततो वक्ष्यामि ते हितम् सर्वगुह्यतमं भूयः शृणु मे परमं वचः वक्ष्यामि ते हितम् श्लोक 65 मन्मना भव मद्भक्तो मद्याजी मां नमस्कुरु मामे वैश्यसि सत्यं ते प्रतिजाने प्रियोऽसि मे मन्मना मन मत्मनाः भव मद्भक्तः मद्याजी मां नमस्कुरु मामे वैश्यसि माम् एव एष्यसि
ಸತ್ಯಂ ತೇ ಪ್ರತಿಜಾನೆ ಪ್ರಿಯೋಸಿ ಮೇ. ಯಾವಾಗಲೂ ನನ್ನನ್ನು ಕುರಿತು ಚಿಂತಿಸು, ನನ್ನ ಭಕ್ತನಾಗು, ನನಗೆ ಪೂಜಿಸು ಮತ್ತು ನನಗೆ ನಮಸ್ಕರಿಸು. ಆಗ ನೀನು ತಪ್ಪದೆ ನನ್ನ ಬಳಿಗೆ ಬರುತ್ತೀಯೇ. ನೀನು ನನ್ನ ಬಹುಪ್ರಿಯ ಸ್ನೇಹಿತನಾದುದರಿಂದ ನಿನಗೆ ಈ ಭರವಸೆಯನ್ನು ಕೊಡುತ್ತೇನೆ. ಇದೇ ಶ್ಲೋಕ ನಮಗೆ 9ನೇ ಅಧ್ಯಾಯ 34ನೇ ಶ್ಲೋಕನು ಬಂದಿತ್ತು. ಸೇಮ್. ಯಾವಾಗಲೂ ನನ್ನನ್ನೇ ಕುರಿತು ಚಿಂತಿಸು, ನನಗೆ ಭಕ್ತನಾಗು, ನನ್ನನ್ನು ಪೂಜಿಸು, ನನಗೆ ನಮಸ್ಕರಿಸು. ಆಗ ನೀನು ತಪ್ಪದೆ ನನ್ನ ಬಳಿಗೆ ಬರ್ತೀಯಾ. ನೀನು ನನಗೆ ಬಹು ಪ್ರಿಯ ಸ್ನೇಹಿತನಾದ್ರಿಂದ ನಿನಗೆ ಈ ಭರವಸೆನ ಕೊಡ್ತಿದ್ದೀನಿ. ಮನ್ಮನಾ ಭವ ಮದ್ಭಕ್ತೋ ಮಧ್ಯಾಜಿ ಮಾಂ ನಮಸ್ಕುರು. ಮಧ್ಯಾಯಾಜಿ ಮಾಂ ನಮಸ್ಕುರು. ಮಾಮೇ ವೈಶ್ಯಸಿ ಸತ್ಯಂ ತೇ. ಮಾಮೇ ವೈಶ್ಯಸಿ ಸತ್ಯಂ ತೇ. ಪ್ರತಿಜಾನೆ ಪ್ರಿಯೋಸಿ ಮೇ. ಪ್ರತಿಜಾನೆ ಪ್ರಿಯೋಸಿ ಮೇ. ಮನ್ಮನಾ ಭವ ಮದ್ಭಕ್ತೋ ಮಧ್ಯಾಜಿ ಮಾಂ ನಮಸ್ಕುರು. ಮನ್ಮನಾ ಭವ ಮದ್ಭಕ್ತೋ ಮಧ್ಯಾಜಿ ಮಾಂ ನಮಸ್ಕುರು. ಮಾಮೇ ವೈಶ್ಯಸಿ ಸತ್ಯಂ ತೇ ಪ್ರತಿಜಾನೆ ಪ್ರಿಯೋಸಿ ಮೇ. ಮಾಮೇ ವೈಶ್ಯಸಿ ಸತ್ಯಂ ತೇ ಪ್ರತಿಜಾನೆ ಪ್ರಿಯೋಸಿ ಮೇ. ಮನ್ಮನಾ ಭವ ಮದ್ಭಕ್ತೋ ಮಧ್ಯಾಜಿ ಮಾಂ ನಮಸ್ಕುರು. ಮಾಮೇ ವೈಶ್ಯಸಿ ಸತ್ಯಂ ತೇ ಪ್ರತಿಜಾನೆ ಪ್ರಿಯೋಸಿ ಮೇ. ಮನ್ಮನಾ ಭವ ಮದ್ಭಕ್ತೋ ಮಧ್ಯಾಜಿ ಮಾಂ ನಮಸ್ಕುರು. ಮಾಮೇ ವೈಶ್ಯಸಿ ಸತ್ಯಂ ತೇ ಪ್ರತಿಜಾನೆ ಪ್ರಿಯೋಸಿ ಮೇ. ಮನ್ಮನಾ ಭವ ಮದ್ಭಕ್ತಃ ಮಧ್ಯಾಜಿ ಮಾಂ ನಮಸ್ಕುರು. ಮಾಮೇ ವೈಶ್ಯಸಿ ಸತ್ಯಂ ತೇ ಪ್ರತಿಜಾನೆ ಪ್ರಿಯೋಸಿ ಮೇ. ಮನ್ಮನಾ ಭವ ಮದ್ಭಕ್ತೋ ಮಧ್ಯಾಜಿ ಮಾಂ ನಮಸ್ಕುರು. ಮಾಮೇ ವೈಶ್ಯಸಿ ಸತ್ಯಂ ತೇ ಪ್ರತಿಜಾನೆ ಪ್ರಿಯೋಸಿ ಮೇ. ಶ್ಲೋಕ 66. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ಅಹಂ ತ್ವಾಂ ಸರ್ವಪಾಪೇಭ್ಯಃ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ಅಹಂ ತ್ವಾಂ ಸರ್ವಪಾಪೇಭ್ಯಃ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಎಲ್ಲ ಧರ್ಮಗಳನ್ನು ಪರಿತ್ಯಜಿಸಿ ನನಗೆ ಶರಣಾಗತನಾಗು. ನಾನು ನಿನಗೆ ಎಲ್ಲ ಪಾಪಗಳಿಂದ ಮುಕ್ತನನ್ನಾಗಿ ಮಾಡುತ್ತೇನೆ, ಹೆದರಿಕೊಳ್ಬೇಡ. ಎಲ್ಲ ಧರ್ಮನ ಪರಿತ್ಯಜಿಸಿ ನನಗೆ ಶರಣಾಗತನಾಗು. ನಾನು ನಿನ್ನ ಎಲ್ಲ ಪಾಪಗಳಿಂದ ಮುಕ್ತನನ್ನಾಗಿ ಮಾಡ್ತೀನಿ, ಮತ್ತೆ ನೀನು ಹೆದರ್ಕೋಬೇಡ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ಮಾಮೇಕಂ ಶರಣಂ ವ್ರಜ. ಅಹಂ ತ್ವಾಂ ಸರ್ವಪಾಪೇಭ್ಯಃ ಅಹಂ ಸರ್ವಪಾಪೇಭ್ಯಃ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಮೋಕ್ಷಯಿಷ್ಯಾಮಿ ಮಾ ಶುಚಃ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮ್ಯೇಕಂ ಶರಣಂ ವ್ರಜ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ಅಹಂ ತ್ವಾಂ ಸರ್ವಪಾಪೇಭ್ಯಃ
मोक्षयिष्यामि मा शुचः अहं त्वं सर्वपाप्योऽभ्यः मोक्षयिष्यामि मा शुचः सर्वधर्मान् परित्यज्य माम्येकं शरणं व्रज अहं त्वां सर्वपापेभ्यः मोक्षयिष्यामि मा शुचः सर्वधर्मान् परित्यज्य मामेकं शरणं व्रज अहं त्वं सर्वपाप्योऽभ्यः मोक्षयिष्यामि मा शुचः ಮಾತಾಜಿ 4 ಶ್ಲೋಕ. ಹರೇ ಮಾತಾಜಿ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹೇಳಿ ಹೇಳಿ ಮಾತಾಜಿ. ಯಾವ್ದು ಶ್ಲೋಕ ಮಾತಾಜಿ? ಶ್ಲೋಕ 63ನೇದ್ದು. ಇತಿ ತೇ ಜ್ಞಾನಮಾಖ್ಯಾತಂ ಗುಹ್ಯತರಂ ಮಯಾ ವಿಮೃಶೈತದ ಶೇಷೇಣ ಯಥೇಚ್ಛಸಿ ತಥಾ ಕುರು. ಯಥೇಚ್ಛಸಿ ತಥಾ ಕುರು. ಯಥೇಚ್ಛಸಿ ತಥಾ ಕುರು. ಮಾತಾಜಿ ಹರೇ ಕೃಷ್ಣ ಮಾತಾಜಿ. ಲೀವ್ ಹಾಕ್ತೀನಿ ಮಾಡ್ತೀನಿ ಸ್ವಲ್ಪ. ಸರಿ ಹೆಡ್ಏಕ್ ಇದೆ ಅದಕ್ಕೆ ಸ್ವಲ್ಪ. ಹಾಕಿದ್ರ? ಹಾಕಿಲ್ಲ ಮಾಡ್ತೀನಿ, ಹಾಕ್ತೀನಿ ಈಗ. ಅಟೆಂಡೆನ್ಸ್ ಹಾಕ್ತೀನಿ ಮಾತಾಜಿ. ಆಯ್ತು ಮಾತಾಜಿ. ಹರೇ ಕೃಷ್ಣ ಹೇಳಿದ್ರ ಸಾಯಿಲಕ್ಷ್ಮಿ ಮಾತಾಜಿ? ಹೇಳಿದ್ರು, ಅವ್ರಿಗೆ ಹೆಡ್ಡೇಕ್ ಇದೆಯಂತೆ, ಲೀವ್ ಹಾಕ್ತೀನಿ ಅಂದ್ರು. ಓಕೆ, ಹರೇ ಕೃಷ್ಣ. ನಂಗೆ ಕೇಳಿಸ್ಲಿಲ್ಲ, ನಂದು ನೆಟ್ವರ್ಕ್ ಸ್ಲೋ ಇದೆ ಏನು. KP ಮಂಜುಳಾ ಮಾತಾಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ. ಇತಿ ತೇ ಜ್ಞಾನಮಾಖ್ಯಾತಂ ಗುಹ್ಯತರಂ ಮಾಯಾ ವಿಮೃಶ್ಯತೈದಶೇಷೇಣ ಯಚ್ಛಸಿ ತಥಾ ಕುರು. ಹರೇ ಕೃಷ್ಣ ಮಾತಾಜಿ. ವಿಮೃಶ್ಯೈತ ಬರ್ಬೇಕು. ದಶೇಷೇಣ ಯಥೇಚ್ಛಸಿ ತಥಾ ಕುರು. ವಿಮೃಶ್ಯೈತ್ಯದಶೇಷೇಣ ಯಥೇಚ್ಛಸಿ ತಥಾ ಕುರು. ಯಥೇಚ್ಛಸಿ ತಥಾ ಕುರು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದ. ಹರೇ ಕೃಷ್ಣ. KP ಮಂಜುಳಾ ಮಾತಾಜಿ ಆಯ್ತು. ಶೋಭಾ ಭಟ್ ಮಾತಾಜಿ ಹೇಳಿ. ಎಲ್ಲದಕ್ಕೂ ಹೇಳಿಸ್ತೀನಿ. ಶೋಭಾ ಭಟ್ ಮಾತಾಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ. ಇತಿ ತೇ ಜ್ಞಾನಮಖ್ಯಾತಂ ಗುಹ್ಯತಮಂ ಮಯ ಗುಹ್ಯತರಂ ಮಯಾ ವಿಮೃಶೈತದಶೇಷೇಣ ಯಥೇಚ್ಛಸಿ ತಥಾ ಕುರು. ಸರಿ ಬಂತ ಮಾತಾಜಿ? ಸರಿ ಬಂತು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಪ್ರಿಯಾಂಕಾ ಮಾತಾಜಿ ಹೇಳಿ. ಪ್ರಿಯಾಂಕಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಲಕ್ಷ್ಮೀ ಬೇವಿ ಮಾತಾಜಿ ಹೇಳಿ. ಮಾತಾಜಿ ಯಾವ್ದು ಮಾತಾಜಿ? 63ನೇ ಶ್ಲೋಕ. ಓಕೆ. ಈ ಶ್ಲೋಕ 63. ಇತಿ ತೇ ಜ್ಞಾನಮಾಖ್ಯಾತಂ ಗುಹ್ಯತರಂ ಮಯಾ ವಿಮೃಶ್ಯೈತದಶೇಷೇಣ ಯಥೇಚ್ಛಸಿ ತಥಾ ಕುರು. ಸರಿ ಬಂತ ಮಾತಾಜಿ? ಸರಿ ಬಂತು, ಸರಿ ಬಂತು. ಹರೇ ಕೃಷ್ಣ. ಧನ್ಯವಾದ. ಪ್ರಿಯಾಂಕಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಲಕ್ಷ್ಮೀ PM ಮಾತಾಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ ಹೇಳ್ತೀನಿ. ಶ್ಲೋಕ 63. ಇತಿ ತೇ ಜ್ಞಾನಮಾಖ್ಯಾತಂ ಗುಹ್ಯತರಂ ಮಯಾ ವಿಮೃಶ್ಯೈತದಶೇಷೇಣ ಯಥೇಚ್ಛಸಿ ತಥಾ ಕುರು. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. 64ನೇ ಶ್ಲೋಕ ವಿಜಯಲಕ್ಷ್ಮಿ ಮಾತಾಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ. ಸರ್ವಗುಹ್ಯತಮಂ ಗುಹ್ಯ ಶೃಣು ಮೇ ಪರಮಂ ವಚಃ ಇಷ್ಟೋಸ್ಮಿ ಮೇ ದೃಢಮಿತಿ ತಥೋ ವಕ್ಷ್ಯಾಮಿ ತೇ ಹಿತಂ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಪೂರ್ಣಿಮಾ ಮಾತಾಜಿ ಹೇಳಿ. ಅಜ್ಜಿ ಎಷ್ಟನೇದು? 64. 66.
ನಾಲ್ಕು ಮಾತಾಜಿ. 64. 64. ಹಾ ಮಾತಾಜಿ. ಶ್ಲೋಕ 64. ಸರ್ವಗುಹ್ಯತಮಂ ಭೂಯಃ ಶೃಣು ಮೇ ಪರಮಂ ವಚಃ ಇಷ್ಟೋಸಿ ಮೇ ದೃಢಮಿತಿ ತತೋ ವಕ್ಷ್ಯಾಮಿ ತೇ ಹಿತಂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ರಾಜೇಶ್ವರಿ ಮಾತಾಜಿ. ರಾಜೇಶ್ವರಿ ಮಾತಾಜಿ ಈಗ ಜಾಯಿನ್ ಆದದ್ದ ಮಾತಾಜಿ. ರಾಜೇಶ್ವರಿ ಇವಾಗ ಜಾಯ್ನ್ ಆದ ಮಾತಾಜಿ. ಹರೇ ಕೃಷ್ಣ. ಹೇಳಿ ಮಾತಾಜಿ. 64. ಸರ್ವಗುಹ್ಯತಮಂ ಭೂಯಃ ಶೃಣ ಮೇ ಪರಮಂ ವಚಃ ಇಷ್ಟೋಸಿ ಮೇ ದೃಢಮಿತಿ ತತೋ ವಕ್ಷ್ಯಾಮಿ ತೇ ಹಿತಂ. ಹರೇ ಕೃಷ್ಣ ಮಾತಾಜಿ. ಅವರಿಗೆ 63ನೇ ಶ್ಲೋಕ ಹಾಕಿ ಮಾತಾಜಿ. ಹೇಳಿ ಹರೇ ಮಾತಾಜಿ. ಕೃಷ್ಣ ಮಾತಾಜಿ. ಮಾತಾಜಿ ಟ್ರೈ ಮಾಡ್ತೀನಿ ಮಾತಾಜಿ. ಇತಿ ತೇ ಜ್ಞಾನಮಾಖ್ಯಾತಂ ಗುಹ್ಯಾತ್ ಗುಹ್ಯತರಂ ಮಯಾ ವಿಮೃಶೈ ತದಶೇಷೇಣ ಯಥೇಚ್ಛಸಿ ತಥಾ ಕುರು. ಆಯ್ತಾ ಮಾತಾಜಿ? ಸರಿಗ್ ಬಂತು. ಹರೇ ಕೃಷ್ಣ ಮಾತಾಜಿ. ಚೆನ್ನಾಗಿ ಧನ್ಯವಾದ. ಹೇಳಿದ್ರೆ. ರೇಖಾ ವಿಜಯಕುಮಾರ್ ಮಾತಾಜಿ 64ನೇ ಶ್ಲೋಕ ಹೇಳಿ. ರೇಖಾ ಮಾತಾಜಿ ಅನ್ಮಿಟ್ ಮಾಡ್ಕೊಂಡು ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹೇಳಿ ಮಾತಾಜಿ. 64. ಸರಿ. ಸರ್ವಗುಹ್ಯತಮಂ ಭೂಯಃ ಶೃಣು ಮೇ ಪರಮಂ ವಚಃ ಇಷ್ಟೋಸಿ ಮೇ ದೃಢಮಿತಿ ತತೋ ವಕ್ಷ್ಯಾಮಿ ತೇ ಹಿತಂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು. ವೆಂಕಟೇಶ್ ಪ್ರಭುಜಿ. ವೆಂಕಟೇಶ್ ಪ್ರಭುಜಿ ನೀವು 64ನೇ ಶ್ಲೋಕ ಹೇಳಿ ಈಗ. ಹರೇ ಕೃಷ್ಣ ಮಾತಾಜಿ. ಸರ್ವಗುಹ್ಯತಮಂ ಭೂಯಃ ಶೃಣು ಮೇ ಪರಮಂ ವಚಃ ಇಷ್ಟೋಸಿ ಮೇ ದೃಢಮಿತಿ ತತೋ ವಕ್ಷ್ಯಾಮಿ ತೇ ಹಿತಂ. ಹರೇ ಕೃಷ್ಣ ಮಾತಾಜಿ. ಪ್ರಭುಜಿ ಚೆನ್ನಾಗಿ ಹೇಳಿದ್ರಲ್ವಾ? ಕರೆಕ್ಟ್ ಆಗಿ ಹೇಳಿದ್ರಿ. ಧನ್ಯವಾದ ಮಾತಾಜಿ. ಧನ್ಯವಾದಗಳು. ಈಗ ನೀವು ಮನ್ಮನಾಭವ ಮದ್ಭಕ್ತು ಅದು ಹೇಳಿ 65ನೇ ಶ್ಲೋಕ. ವೆಂಕಟೇಶ್ ಪ್ರಭುಜಿ. ಮಾತಾಜಿ. ಶ್ಲೋಕ 65. ಮನ್ಮನಾಭವ ಮದ್ಭಕ್ತೋ ಮದ್ಯಾಜಿ ಮಾಂ ನಮಸ್ಕುರು ಮಾಮೇ ವೈಶ್ಯಸಿ ಸತ್ಯಂ ತೇ ಪ್ರತಿಜಾನೆ ಪ್ರಿಯೋಸಿ ಮೇ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಪ್ರಭುಜಿ. ರೇಖಾ ವಿಜಯಕುಮಾರ್ ಮಾತಾಜಿ. ಧನ್ಯವಾದ ಮಾತಾಜಿ. ರಾಜೇಶ್ವರಿ ಮಾತಾಜಿ. ಪೂರ್ಣಿಮಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹೇಳಿ. ರೇಖಾ ವಿಜಯಕುಮಾರ್ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹೇಳಿ 65ನೇ ಶ್ಲೋಕ. ರಾಜೇಶ್ವರಿ ಮಾತಾಜಿ. ಪೂರ್ಣಿಮಾ ಮಾತಾಜಿ. ಮಂಜುಳಾ ಮಾತಾಜಿ 65ನೇ ಶ್ಲೋಕ ಹೇಳಿ. ರಾಜೇಶ್ವರಿ ಮಾತಾಜಿ ಹೇಳಿ. 65 ಮಾತಾಜಿ. ಮಾತಾಜಿ. ಮನ್ಮನಾಂ ಭವ ಮದ್ಭಕ್ತೋ ಮದ್ಯಾಜಿ ಮಾಂ ನಮಸ್ಕುರು ಮಾಮೇ ವೈಶ್ಯಸಿ ಸತ್ಯಂ ತೇ ಪ್ರತಿಜಾನೆ ಪ್ರಿಯೋಸಿ ಮೇ. ರಾಜೇಶ್ವರಿ ಮಾತಾಜಿ ಹೇಳಿ. ಮಾತಾಜಿ ನೀವೇ ಹೇಳಿದ್ದ? ಪೂರ್ಣಿಮಾ ಮಾತಾಜಿ ಹೇಳಿ. ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಪೂರ್ಣಿಮಾ ಮಾತಾಜಿ. ಶ್ಲೋಕ 65. ಮನ್ಮನಾಭವ ಮದ್ಭಕ್ತೋ ಮದ್ಯಾಜಿ ಮಾಂ ನಮಸ್ಕುರು ಮಾಮೇ ವೈಶ್ಯಸಿ ಸತ್ಯಂ ತೇ ಪ್ರತಿಜಾನೆ ಪ್ರಿಯೋಸಿ ಮೇ. ಹರೇ ಕೃಷ್ಣ ಮಾತಾಜಿ. ಎ ಮಂಜುಳಾ ಮಾತಾಜಿ. ಬಿ ಮಲ್ಲಜಮ್ಮ ಮಾತಾಜಿ. ಭಾಗ್ಯಲಕ್ಷ್ಮಿ ಮಾತಾಜಿ 65ನೇ ಶ್ಲೋಕ ಹೇಳಿ. ಹರೇ ಕೃಷ್ಣ ಮಾತಾಜಿ. ಮನ್ಮನಾಭವ ಮದ್ಭಕ್ತೋ ಮದ್ಯಾಜಿ ಮಾಂ ನಮಸ್ಕುರು ಮಾಮೇ ವೈಶ್ಯಸಿ ಸತ್ಯಂ ತೇ ಪ್ರತಿಜಾನೆ ಪ್ರಿಯೋಸಿ ಮೇ. ಧನ್ಯವಾದಗಳು ಮಾತಾಜಿ. ಮಲ್ಲಜಮ್ಮ ಮಾತಾಜಿ. ಶ್ಲೋಕ 65. ಮನ್ಮನಾಭವ ಮದ್ಭಕ್ತೋ ಮದ್ಯಾಜಿ ಮಾಂ ನಮಸ್ಕುರು ಮಾಮೇ ವೈಶ್ಯಸಿ ಸತ್ಯಂ ತೇ
ಪ್ರತಿಜಾನೆ ಪ್ರಿಯೋಸಿ ಮೇ. ಧನ್ಯವಾದಗಳು ಮಾತಾಜಿ, ಚೆನ್ನಾಗಿ ಹೇಳಿದ್ದು. ಭಾಗ್ಯಲಕ್ಷ್ಮಿ ಮಾತಾಜಿ, ಜಯಲಕ್ಷ್ಮಿ ಮಾತಾಜಿ ಹೇಳಿ. ನಾನು ಎಲ್ಲದಕ್ಕೂ ಹೇಳಿಸ್ತಾ ಇದ್ದೀನಿ, ಅದರ ಶ್ಲೋಕವನ್ನು ಹೇಳಿ. ಮನ್ಮನಾಭವ ಮದ್ಭಕ್ತೋ ಮದ್ಯಾಜಿ ಮಾಂ ನಮಸ್ಕುರು ಮಾಮೈವಶ್ಯಸಿ ಸತ್ಯಂ ತೇ ಪ್ರತಿಜಾನೆ ಪ್ರಿಯೋಸಿ ಮೇ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಭಾಗ್ಯಲಕ್ಷ್ಮಿ ಮಾತಾಜಿ. ಮನ್ಮನಾಭವ ಮದ್ಭಕ್ತೋ ಮದ್ಯಾಜಿ ಮಾಂ ನಮಸ್ಕುರು ಮಾಮೇ ವೈಶ್ಯಸಿ ಸತ್ಯಂ ತೇ ಪ್ರತಿಜಾನೆ ಪ್ರಿಯೋಸಿ ಮೇ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಕೆಪಿ ಮಂಜುಳಾ ಮಾತಾಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ. ಮನ್ಮನಾಭವ ಮದ್ಭಕ್ತೋ ಮದ್ಯಾಜಿ ಮಾಂ ನಮಸ್ಕುರು ಮಾಮೇ ವೈಶೇಸಿ ಸತ್ಯಂ ತೇ ಪ್ರತಿಜಾನೆ ಪ್ರಿಯೋಸಿ ಮೇ. ಸರಿ ಬಂತ ಮಾತಾಜಿ? ಸರಿ ಬಂತು. ಸ್ವಲ್ಪ ಭಾವ ಅಂತ ಹೇಳಿದ್ದು ಅಲ್ವಾ ಮಾತಾಜಿ, ಸ್ವಲ್ಪ ಹೇಳಿದ್ದು ಅಂತ. ಗೀತಾ ಎಂ ಮಾತಾಜಿ 65ನೇ ಶ್ಲೋಕ ಹೇಳಿ. ಹರೇ ಕೃಷ್ಣ ಮಾತಾಜಿ. ಮಂಡೆ ಶ್ಲೋಕ 65. ಮನ್ಮನಾಭವ ಮದ್ಭಕ್ತೋ ಮದ್ಯಾಜಿ ಮಾಂ ನಮಸ್ಕುರು ಮಾಮೇ ವೈಶ್ಯಸಿ ಸತ್ಯಂ ತೇ ಪ್ರತಿಜಾನೆ ಪ್ರಿಯೋಸಿ ಮೇ. ಧನ್ಯವಾದಗಳು ಮಾತಾಜಿ. ಲಕ್ಷ್ಮೀ ಬೇಬಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಕರೆದ್ರಾ? ಹಾ ಮಾತಾಜಿ. 65 ಶ್ಲೋಕ 65. ಮನ್ಮನಾಭವ ಮದ್ಭಕ್ತೋ ಮದ್ಯಾಜಿ ಮಾಂ ನಮಸ್ಕುರು ಮಾಮೇ ವೈಶ್ಯಸಿ ಸತ್ಯಂ ತೇ ಪ್ರತಿಜಾನೆ ಪ್ರಿಯೋಸಿ ಮೇ. ಧನ್ಯವಾದಗಳು ಮಾತಾಜಿ. ಲಕ್ಷ್ಮೀ ಪಿ ಎಂ ಮಾತಾಜಿ. ಹರೇ ಕೃಷ್ಣ ಮಾತಾಜಿ ಹೇಳ್ತೀನಿ. ಮನ್ಮನಾಭವ ಮದ್ಭಕ್ತೋ ಮದ್ಯಾಜಿ ಮಾಂ ನಮಸ್ಕುರು ಮಾಮೇ ವೈಶ್ಯಸಿ ಸತ್ಯಂ ತೇ ಪ್ರತಿಜಾನೆ ಪ್ರಿಯೋಸಿ ಮೇ. ಧನ್ಯವಾದಗಳು ಮಾತಾಜಿ. ವಿಜಯಲಕ್ಷ್ಮಿ ಮಾತಾಜಿ. ವಿಜಯಲಕ್ಷ್ಮಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ಪೂರ್ಣಿಮಾ ಮಾತಾಜಿ ಹೇಳಿದ್ವಾ? ಹೇಳಿದೆ ಮಾತಾಜಿ. ಹಾ ಓಕೆ ಮಾತಾಜಿ. ವಿಜಯ ಇವರು ಯಾರು ಇವಾಗ ಹೇಳಿದ್ದ? ವಿಜಯಲಕ್ಷ್ಮಿ ಮಾತಾಜಿ. ವಿಜಯಲಕ್ಷ್ಮಿ ಮಾತಾಜಿ ಕೇಳಿಸ್ಲಿಲ್ಲ ಅಲ್ವಾ? ಕೇಳಿಸ್ತಿಲ್ಲ ಹೇಳಿ ಮಾತಾಜಿ. ನೆಟ್ವರ್ಕ್ ಏನೋ ನೆಟ್ವರ್ಕ್ ಪ್ರಾಬ್ಲಮ್ ಅಂತ ನಂತರ ಹೇಳಿಸುವ. ಹರೇ ಕೃಷ್ಣ. ಈಗ ಸರ್ವಧರ್ಮಾನ್ ಪರಿತ್ಯಜ್ಯ ಎಲ್ಲರೂ ಒಮ್ಮೆ ಹೇಳಿ. ವೆಂಕಟೇಶ್ ಪ್ರಭುಜಿ ಸ್ಟಾರ್ಟ್ ಮಾಡಿ. ವೆಂಕಟೇಶ್ ಪ್ರಭುಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ರೇಖಾ ವಿಜಯಕುಮಾರ್ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ 66. ಹಾ ಮಾತಾಜಿ. ಶ್ಲೋಕ 66. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾ ಹೇಳ್ತಾ ಇದ್ದಾರೆ, ನನ್ಗೆನೆ ಕೇಳಿಸೋದಿಲ್ವಾ? ನನ್ನ ನೆಟ್ವರ್ಕ್ ಸ್ವಲ್ಪ ಸ್ಲೋ ಇದೆ. ನಮಗ್ ಕೇಳಿಸ್ತಿದೆ ಮಾತಾಜಿ. ಹೇಳಿ ಪ್ರಭುಜಿ. ಹಾ ಮಾತಾಜಿ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಅಲ್ಲಿ ಅಹಂ ತ್ವಾಂ ಇದೆ ಪ್ರಭುಜಿ, ಇಲ್ಲಿ ಮಿಸ್ಟೇಕ್ ಇದೆ. ಅಹಂ ತ್ವಾ ಅಷ್ಟೇ ಇಲ್ಲ. ಹಾ ಮಾತಾಜಿ. ಅಹಂ ತ್ವಾ ಸರ್ವ ಪಾಪೇಭ್ಯಃ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಅದು ಆಕ್ಚುಲಿ ತ್ವಾಂ, ಅದು ಒಂದ್ 0 ಬಿಟ್ಟೋಗಿದೆ. ಹಾ ಮಾತಾಜಿ. ನೆಕ್ಸ್ಟ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ ಮಾತಾಜಿ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯಃ ಮೋಕ್ಷಯಿಷ್ಯಾಮಿ ಮಾ ಶುಚಃ. 65 ಹೇಳಿ ಮಾತಾಜಿ.
ಇವಾಗ ಕರೆದ್ರು ಬರ್ಲಿಲ್ಲ ನೀವು. ಮನ್ಮನಾ ಭವ ಮದ್ಭಕ್ತಃ ಮದ್ಯಾಜೀ ಮಾಂ ನಮಸ್ಕುರು ಮಾಮೇ ವೈಶ್ಯಸಿ ಸತ್ಯಂ ತೇ ಪ್ರತಿಜಾನೆ ಪ್ರಿಯೋಸಿ ಮೇ. ಹರೇ ಕೃಷ್ಣ ಹರೇ ಮಾತಾಜಿ, ಧನ್ಯವಾದಗಳು. ರಾಜೇಶ್ವರಿ ಮಾತಾಜಿ. ರಾಜೇಶ್ವರಿ ಮಾತಾಜಿ, ಪೂರ್ಣಿಮಾ ಮಾತಾಜಿ, ವಿಜಯಲಕ್ಷ್ಮಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಪೂರ್ಣಿಮಾ ಮಾತಾಜಿ ಹರೇ ಕೃಷ್ಣ ಹೇಳಿದ್ವಾ? ಮಾತಾಜಿ. ಇಲ್ಲ ಹರೇ ಮಾತಾಜಿ, ಅದೇ ಕೃಷ್ಣ ಮಾತಾಜಿ. ಹೇಳಿಲ್ಲ. ಹೇಳಿ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ವಿಜಯಲಕ್ಷ್ಮಿ ಮಾತಾಜಿ. ವಿಜಯಲಕ್ಷ್ಮಿ ಮಾತಾಜಿ ಹೇಳಿದ್ರು, ರಾಜೇಶ್ವರಿ ಹೇಳಿಲ್ಲ. ರಾಜೇಶ್ವರಿ ಮಾತಾಜಿ ಹೇಳಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾ ಸರ್ವಪಾಪೇಭ್ಯ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಅದೆಲ್ಲ ತ್ವಾಂ ಅಂತ ಮಾಡ್ಕೊಳ್ಳಿ. ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಓಕೆ ಮಾತಾಜಿ. ಅಹಂ ತ್ವಾ ಮಾತಾಜಿ. ಅಹಂ ತ್ವಾಂ ಒಂದ್ ಸೊನ್ನೆ ಇರ್ಬೇಕಲ್ಲಿ, ಸೊನ್ನೆ ಬಿಟ್ಟು ಅಹಂ ತ್ವಾಂ ಸರ್ವ ಪಾಪೇಭ್ಯ. ಪಾಪೇಭ್ಯೋ ರಾಜೇಶ್ವರಿ ಮಾತಾಜಿ ಒಮ್ಮೆ ಚೆನ್ನಾಗಿ ಹೇಳಿ. ಜಯಲಕ್ಷ್ಮಿ ಮಾತಾಜಿ ನೀವು ನೆಕ್ಸ್ಟ್ ಹೇಳಿ. ರಾಜೇಶ್ವರಿ ಮಾತಾಜಿ ಒಮ್ಮೆ ಇನ್ನೊಮ್ಮೆ ಹೇಳಿ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಧನ್ಯವಾದಗಳು ಮಾತಾಜಿ. ಜಯಲಕ್ಷ್ಮಿ ಮಾತಾಜಿ ಹೇಳಿ. ಶ್ಲೋಕ 66. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಲಕ್ಷ್ಮೀ PM ಮಾತಾಜಿ, ಲಕ್ಷ್ಮೀ ಬೇಬಿ ಮಾತಾಜಿ. ಲಕ್ಷ್ಮೀ PM ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಆಯ್ತು ಮಾತಾಜಿ. ಶ್ಲೋಕ 66. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಲಕ್ಷ್ಮೀ ಬೇಬಿ ಮಾತಾಜಿ. ಶ್ಲೋಕ 66. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯಃ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಹರೇ ಕೃಷ್ಣ ಮಾತಾಜಿ. ಗೀತಾ ಎಂ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 66. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಹರೇ ಕೃಷ್ಣ ಮಾತಾಜಿ. KP ಮಂಜುಳಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಸರ್ವಧರ್ಮಾನ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಹರೇ ಕೃಷ್ಣ ಮಾತಾಜಿ. ಸರಿಬಂತ ಮಾತಾಜಿ. ದೀರ್ಘ ಮಾತಾಜಿ. ಮಾಮೇಕಂ 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 ಶರಣಂ ವ್ರಜ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಭಾಗ್ಯಲಕ್ಷ್ಮಿ ಮಾತಾಜಿ. ಹಾ ಮಾತಾಜಿ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ.
ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ನಂದು ನೆಟ್ವರ್ಕ್ ಹೋಗಿದೆ ಶ್ರೀ. ತಪ್ಪಾಯ್ತಾ ಮಾತಾಜಿ? ಇಬ್ರಿದಾರಷ್ಟೇ. ಅಲ್ಲ ಅಲ್ಲೊಂಚೂರು ಪರಿತ್ಯಜ್ಯ ಅಂದ್ರಿ, ಪರಿತ್ಯಜ್ಯ ಅದು. ಬಾಕಿ ಎಲ್ಲ ಸರಿ. ಪರಿತ್ಯಜ್ಯ, ಸರ್ವಧರ್ಮಾನ್ ಪರಿತ್ಯಜ್ಯ. ಇನ್ಯಾರು ಇಬ್ರಿದ್ದಾರೆ, ಮಲ್ಲಮ್ಮ ಮತ್ತೆ ಹೇ ಮಂಜುಳಾ. ಮಾತಾಜಿ ಇಬ್ರು ಹೇಳಿ. ಮಲ್ಲಜಮ್ಮ ಮಾತಾಜಿ, ಮಂಜುಳಮ್ಮ. ಏ ಮಂಜುಳಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹೇಳಿ ಹೇಳಿ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಹರೇ ಕೃಷ್ಣ. ಮಲ್ಲಜಮ್ಮ ಮಾತಾಜಿ. ಮಾತಾಜಿ ಹೇಳ ಮಾತಾಜಿ. ಹೇಳಿ ಮಾತಾಜಿ. ಸರ್ವಧರ್ಮಾನ್ ಪರಿತ್ಯಾಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಮಾತಾಜಿ ಅಹಂ ತ್ವಾಂ ಕ್ಲಿಯರ್ ಆಗಿ ಬರ್ಲಿ. ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಸರಿ ಬಂತ ಮಾತಾಜಿ? ಆಯ್ತು, ಸರಿ ಬಂತು. ಅದು ಬಂತು. ಪರಿತ್ಯಾಜ್ಯ ಅಂತ ಹೇಳಿದ್ದು. ತ್ಯಾಜ್ಯ ಅಂದ್ರೆ ಅರ್ಥ ರಾಂಗ್ ಆಗ್ತದೆ ಅಲ್ವಾ ಮಾತಾಜಿ? ಪರಿತ್ಯಜ್ಯ. ಪರಿತ್ಯಜ್ಯ. ಹೌದು. ನಾನು ಹೇಳ್ತೀನಿ ಎಲ್ಲರದ್ದು ಆಯ್ತಾ? ನಾನು ಹೇಳ್ತೀನಿ ಮಾತಾಜಿ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಸರಿ, ಕ್ಲೋಸ್ ಮಾಡೋಣ. ಮಾತಾಜಿ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಅನಂತ ವೈಷ್ಣವ ವೃಂದ ಕಿ ಜೈ. ನಾಮಾಚಾರ್ಯ ಹರಿದಾಸ್ ಠಾಕೂರ್ ಕಿ ಜೈ. ಶ್ರೀಲಾ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ. ಎಲ್ಲ ಭಕ್ತರಿಗೂ ಅನಂತ ಧನ್ಯವಾದಗಳು. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಒಂದು ಮುಗಿಯುತ್ತೆ. ಮಾತಾಜಿಗೂ ಧನ್ಯವಾದಗಳು. 18ನೇ ಅಧ್ಯಾಯದಲ್ಲಿ ಕೃಷ್ಣ ಮಾತಾಜಿ. 18ನೇ ಅಧ್ಯಾಯದಲ್ಲಿ ಕೃಷ್ಣನು ಹೇಳಿದ್ದನ್ನೆಲ್ಲ ಹೇಳಿದ. ಎಷ್ಟು ಹೇಳ್ಬೇಕು ಅಷ್ಟೆಲ್ಲ ಹೇಳಿದ. ಇನ್ನು ಅರ್ಜುನ ಮತ್ತೆ ಸಂಜಯ ಹೇಳ್ತಾರೆ ಅಲ್ವಾ ಮಾತಾಜಿ? ಹೌದು. ಹರೇ ಕೃಷ್ಣ. ಇದು ಲಾಸ್ಟ್ ಶ್ಲೋಕವಾಗಿತ್ತು ಕೃಷ್ಣನದ್ದು. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಲಲಿತಾ ಮಾತಾಜಿ ತುಂಬಾ ಮಾತಾಜಿ ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದ. 10 ಗಂಟೆಗಲ್ಲ ಮಾತಾಜಿ? ನಾಳೆ 10 ಗಂಟೆಗೆ ಏಕಾದಶಿ ನೇಮ್ ಇರೋರು ಸೇರಿ, ಇಲ್ದೇ ಇರೋರು ಸೇರಿ. ಅಲ್ಲಿ ಯಾರನ್ನ ಬರ್ದೇ ಇದ್ರೆ ನಾನು ಚಾನ್ಸ್ ಕೊಡ್ತೀನಿ. ಸರಿ ಮಾತಾಜಿ. ಸಾಧ್ಯ ಇರೋರು ಕೂಡ ಜಾಯಿನ್ ಆಗಿ. ಅಲ್ಲಿ ಯಾರನ್ನ ಆಬ್ಸೆಂಟ್ ಇದ್ರೆ ನಿಮ್ಗೆ ಚಾನ್ಸ್ ಸಿಗತ್ತೆ. ಇಬ್ಬರು ಮಾತಾಜಿಯವ್ರಿಗೂ ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಅನುಸರಿಸ್ತೀರ. ನಮ್ಗೂ ಎಷ್ಟು ಇದಾಗ ಅನುಸರಿಸ್ತೀರಾ. ನಮ್ ಕೈಗಳಲ್ಲಿ ಆಗದೇ ಇಲ್ಲ ಆತರ. ನಮ್ಗೆ ಬರುತ್ತೆ. ಅಲ್ಲ, ನಮ್ಗಳಿಗೆ ಇನ್ನು ಕೃಷ್ಣ ಆ ತರದ ಇನ್ನು ಅನುಗ್ರಹಿಸಿಲ್ಲ. ಮಾಡ್ಬೇಕು. ಎಲ್ಲರಿಗೂ ಅನುಗ್ರಹಿಸಿದ್ದಾನೆ ಮಾತಾಜಿ. ಹಾಗಾಗಿ ನಾವೆಲ್ಲರೂ ಭಕ್ತರಾಗಿದ್ದೇವೆ ಮಾತಾಜಿ. ಸ್ವಲ್ಪ ಮಟ್ಟಿಗೆ ಆಗಿದ್ದೇವೆ. ಅದೇ ಸ್ವಲ್ಪ ಮಟ್ಟಿಗೆ. ನಿಮ್ಮಷ್ಟು ನಾವಿನ್ನೂ ಬಂದಿಲ್ಲ. ಇಲ್ಲ ಮಾತಾಜಿ, ನಾವೆಲ್ಲರೂ ಹೇಳಿದೆ. ನಾವೇನು ಅಲ್ಲ ಮಾತಾಜಿ. ಸ್ವಲ್ಪ ಅಂದ್ರೆ ಹುಲ್ಲು ಕಡ್ಡಿಗಿಂತಲೂ ಕಡಿಮೆ ಆಗಿದ್. ಈಗ ನೋಡುವ, ಮುಂದಕ್ಕೆ ಮುಂದುವರಿಸ್ಕೊಂಡು ಹೋಗುವ. ಭಗವಂತನ ಕೃಪೆ ಇರ್ಲಿ ಎಲ್ಲರಿಗೂ ಸದಾ. ಭಗವಂತನ ಕೃಪೆ ಎಲ್ಲರಿಗೂ ಇರ್ಲಿ. ಅವನ ಕರುಣೆ ಎಲ್ಲರಿಗೂ ತೋರಿಸ್ಲಿ ಅವನು. ಹೌದು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಮೀಟಿಂಗ್ ಎಂಡ್ ಮಾಡಿ ಮಾತಾಜಿ.